Krishna Krishna Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama Hare Rama Rama Hare 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 Krishna Hare Krishna 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 Hare Krishna Mataji. Hare Krishna. Pranams Mataji. ಆಯ್ತು Mataji. Hare Krishna. ಮಾತಾಜಿ ಹರೇ ಕೃಷ್ಣ. ಓ ನನಗ್ ಮಾಡ್ಬಿಟ್ರಿ ನೀವು. ಕುಲಕರ್ಣಿ ಮಾಡ್ಬೇಕಾಗಿತ್ತು. ಒಂದು ಮಾತಾಜಿ ಹೋಸ್ಟ್ ಆದ್ರೂ ಮಾಡ್ಬೋದಲ್ಲ? ಮಾತಾಜಿ ಏನ್ ಮಾಡಕ್ಕಾಗುತ್ತಲ್ಲ? ಶೇರ್ ಇವಾಗ ಮಾಡ್ತಿದ್ದೀರಲ್ಲ ಮಾತಾಜಿ ನೀವು? ಎಲ್ಲ ಮಾಡ್ತಾ ಇದ್ದೀನಿ. ಬಟ್ ಉಮಾ ಕುಲಕರ್ಣಿಗೆ ಹೋಸ್ಟ್ ಆದ್ರೇನೆ ನಂಗೆ ಶೇರ್ ಮಾಡಕ್ಕಾಗದ ಮಾತಾಜಿ? ಅದನ್ನ ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಆಲ್ರೆಡಿ ಶೇರ್ ಮಾಡ್ತಿದ್ದೀರಲ್ಲ ಮಾತಾಜಿ, ಅದಕ್ಕೆ ಅದನ್ನೇ ಮಾಡಿದೆ ನಾನು. ಇವಾಗ ಮಾಡ್ತಿದ್ದೀರಾ? ಆಲ್ರೆಡಿ ಶೇರ್ ಮಾಡ್ತಿದ್ದೀರಾ? ಕಾಣಿಸ್ತಿದೆ ಸ್ಕ್ರೀನ್. ಶಿಫ್ಟ್ ಆಗ್ಬಿಟ್ಟಿದೆ ಅದು ಅಲ್ಲಿಗೆ ಅನ್ಸುತ್ತೆ. ಇಲ್ಲ ಸ್ಕ್ರೀನ್ ಕಾಣಿಸ್ತಿದೆ, ಅದಕ್ಕೆ ಕಾಣ್ತಾ ಇದೆಯಲ್ಲ? ಅಂದ್ರೆ ಕ್ಲೀನ್ ಆಗಿ ಕಾಣುತ್ತಾ ಮಾತಾಜಿ ಇದು? ನಾನು ಅದನ್ನ ಕೇಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ನೀವು ಬೇಕಂದ್ರೆ ನಿಮ್ಗೆ ಉಮಾ ಕುಲಕರ್ಣಿಗೆ ಕೋ ಹೋಸ್ಟ್ ಮಾಡ್ಕೋಬಹುದು. ಕೋ ಹೋಸ್ಟ್ ಮಾಡಿದ್ರು ನೀವು ಶೇರ್ ಮಾಡ್ಬೋದು, ಹೋಸ್ಟ್ ಆದ್ರೂ ಶೇರ್ ಮಾಡ್ಬೋದು. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಫೋಟೋ ಇತ್ತಲ್ಲ? ಹೋಯ್ತು ಮಾತಾಜಿ, ಸ್ಕ್ರೀನ್ ಹೋಯ್ತು. ಇವಾಗ ಕಾಣಿಸ್ತಿಲ್ಲ ಮಾತಾಜಿ. ನೀವು ಉಮಾ ಕುಲಕರ್ಣಿಗೆ ಕೋ ಹೋಸ್ಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ? ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪ್ರಾರಂಭ ಮಾಡಿ ಮಾತಾಜಿ. ಎಸ್. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿ ಸದಾಚಾರ ಕ್ಲಾಸ್ಗೆ ಸ್ವಾಗತ. ಹರೇ ಕೃಷ್ಣ. ನಾವು ಗಜೇಂದ್ರನ ಶರಣಾಗತಿಯ ವರ್ಣನೆ ಪ್ರಾರ್ಥನೆಯನ್ನ ನಾವು ಆ ಅಧ್ಯಾಯದಲ್ಲಿದ್ದೀವಿ. ಹಿಂದಿನ ವಾರದಲ್ಲಿ ನಾವು 31 ತನಕ ಆಗಿದೆ ಅಲ್ಲ ಶ್ಲೋಕ? 31 ಶ್ಲೋಕ. ಈ ಜಸ್ಟ್ ಹಾಗೆ ಏನಾರ ಒಂಚೂರು ಹೇಳಲಿಕ್ಕಾಗತ್ತಾ ಯಾರ್ಗಾರ? ಅದ್ರ 31 ತನಕ, 31ರಲ್ಲಿ ಏನ್ ಹೇಳಿದ್ದಾರೆ ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದರಲ್ಲಿ 31ನೇ ಶ್ಲೋಕದಲ್ಲಿ ಅವನು ಗಜೇಂದ್ರ ತುಂಬಾ ದುಃಖವಾಗಿ ಬಹಳ ತುಂಬಾ ಒಂದು ನೋವಿನಿಂದ ಅವನು ದೇವೋತ್ತಮ ಪರಮ ಪುರುಷನ ಅವನು ಪ್ರಾರ್ಥನೆ ಮಾಡ್ತಾನೆ. ಅವಾಗ ಅಲ್ಲಿ ದೇವತೆಗಳೊಡನೆ ಅವನು ಪ್ರತ್ಯಕ್ಷ ಆಗ್ತಾನೆ ಮಾತಾಜಿ. ಅವಾಗ ಗರುಡ ವಾಹನನಾಗಿ ಅವನು ತುಂಬಾ ಬೇಗ ಬಂದು ಗಜೇಂದ್ರನ ಮುಂದೆ ಕಾಣಿಸ್ಕೊಳ್ತಾನೆ. ಅವನ ಗಜೇಂದ್ರ ತುಂಬಾ ಕಷ್ಟದ ಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ಅವನು ದೇವತಾ ಪರಮ ಪುರುಷನ ಅವನ ಅನುಗ್ರಹಕ್ಕಾಗಿ, ಅವನ ದರ್ಶನಕ್ಕಾಗಿ ಸ್ತೋತ್ರ ಮಾಡ್ತಿರ್ತಾನೆ ಮಾತಾಜಿ. ಅವಾಗ ಅವನು ಬಂದು ಅವನ ನೆರವಿಗೆ ಅವನಿಗೆ ಗಜೇಂದ್ರನಿಗೆ ನೆರವಾಗ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇವಾಗ ಭಗವಂತ ಅಲ್ಲಿ ಪ್ರತ್ಯಕ್ಷ ಆಗಿದ್ದಾನಲ್ವಾ? ಅದೇ ನಾವು 29ರಲ್ಲಿ ನಾವು ಗಜೇಂದ್ರ ಹೇಗೆ ಅವನು ಭಗವಂತನಿಗೆ ಶರಣಾದ ಅಂತ ಗೊತ್ತಾಗುತ್ತೆ. ಅಂದ್ರೆ 1000 ವರ್ಷಗಳ ಕಾಲ ಅವನು ಮೊಸಳೆ ಜೊತೆಲಿ ಅವನು ಕಾದಾಡ್ತಾನೆ ಅಲ್ಲ? ಒಂದು ಜಗಳ ಆಡ್ತಾನೆ, ಎಲ್ಲ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಸಹ ಅವನಿಗೆ ಯಾವಾಗ ತಾನು ಗೆಲ್ಲೋದು ಅಸಾಧ್ಯ ಅಂತ ಗೊತ್ತಾಗುತ್ತೋ ಫಸ್ಟ್ ಅನ್ಕೊಂಡಿರ್ತಾನೆ ತನ್ನ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ, ಅವರೆಲ್ಲ ನನ್ಗೆ ಒಂದು ಸಹಾಯ ಮಾಡ್ತಾರೆ ಅನ್ಕೊಳ್ತಾನೆ. ಆದ್ರೆ ಆಗಲ್ಲ, ಅವನಿಗೆ ಗೊತ್ತಾಗತ್ತೆ ಎಲ್ಲ ಅಂದ್ರೆ ನನ್ಗೆ ಇದನ್ನೇ ಆಗಲ್ಲ, ಇವ್ರು ಯಾರ ಕೈಲಿಂದನೂ ನನ್ನನ್ನ ರಕ್ಷಿಸೋಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ, ಕಡೆಯದಾಗಿ ಭಗವಂತನಿಗೆ ಶರಣು ಹೋಗ್ತಾ ಇದ್ದಾನೆ. ಆಮೇಲೆ ಪ್ರತಿಯೊಂದು ಜೀವಿ ಏನ್ ತಿಳಿಬೇಕಂದ್ರೆ 84 ಲಕ್ಷ ಎಲ್ಲರೂ ಇದಲ್ಲ, ಎಲ್ಲರೂ ಭಗವಂತನ ವಿಭಿನ್ನ ಅಂಶಗಳಾಗಿದ್ದೀವಲ್ವಾ? ನಾವು ಭಗವಂತನ ಸಂಬಂಧ
ಹೊಂದಿದೀವಿ ಭಗವಂತನ ಜೊತೆಲಿ. ನಮ್ದು ತಂದೆ ಒಂದು ಮಕ್ಕಳ ಸಂಬಂಧ ನಾವು ಇಟ್ಕೊಂಡಿದೀವಿ. ಆಮೇಲೆ ನಾವು ನಮ್ಮ ಇಚ್ಛೆಯಂತೆ ಒಂದು ಭೌತಿಕ ಪ್ರಪಂಚಕ್ಕೆ ನಾವು ಬಂದ್ಬಿಟ್ಟು ಏನ್ ಮಾಡ್ತೀವಿ, ಭಗವಂತನ ನಾವು ಮರ್ತು ಹೋಗ್ಬಿಟ್ಟಿದೀವಿ. ಮತ್ತೆ ಈ ಒಂದು ಭೌತಿಕ ಪ್ರಪಂಚನ ಅನುಭವಿಸೋಕೆ ನಾವು ಇಷ್ಟಪಡ್ತಾ ಇದೀವಿ, ಬಯಸ್ತಾ ಇದೀವಿ. ಎಲ್ಲಿವರೆಗೆ ಜೀವಿ ತನ್ನ ನಿಜ ಸ್ಥಿತಿ ಅಂದ್ರೆ ತಾನು ಭಗವಂತನ ಒಂದು ಸೇವಕ ಅಂತ ಹೇಳಿ ತಿಳಿಯೋ ತನಕನು ಅಲ್ಲಿವರೆಗೂ ಒಂದು ಇದು ಬಂಧನ ಅಥವಾ ಒಂದು ಹಾಗೆ ಒಂದು ಕಷ್ಟ ನಡೆದೇ ಇರುತ್ತೆ. ಅಂದ್ರೆ ಅವ್ನು ಎಲ್ಲಿವರೆಗೂ ತಾನು ತನ್ನದು ಮನೆ ಸಂಸಾರ ಸಮಾಜ ಅಂತ ಯಾವಾಗ ಅದ್ರಿಂದ ಆಕರ್ಷಿತನಾಗ್ತಾನೋ ಅಲ್ಲಿವರೆಗೂ ಬಂಧನಕ್ಕೀಡಾಗಿರ್ತಾನೆ. ಆದ್ರೆ ಎಲ್ಲಿ ಅಲ್ಲಿಂದ ಹೊರಗಡೆ ಬಂದಾಗ ಅವನಿಗೆ ಬಿಡುಗಡೆ ಸಿಗಕ್ ಸಾಧ್ಯ ಆಗುತ್ತೆ. ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾರೆ, ಗಜೇಂದ್ರ ಬಹಳ ಬುದ್ಧಿವಂತ ಆದ್ರೂ ಹೇಳ್ತಾ ಇದ್ದಾರೆ, ಬುದ್ಧಿವಂತ ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ ಗೊತ್ತಾಗುತ್ತೆ ಅವನಿಗೆ. ಹರಿವಿನ ನೈವ ಮೃತಿಂ ತರಂತಿ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಭಗವಂತ ಒಬ್ನೇ ಎಲ್ಲಾ ಜೀವಿಗಳನ್ನ ಅಂದ್ರೆ ಕಾಪಾಡೋನು. ಅಂದ್ರೆ ನಮ್ಮ ಒಂದು 4 ಏನು ಮೇನ್ ನಮ್ದು ವಿಪತ್ತುಗಳಿದೆ ಅಥವಾ ಕಷ್ಟಗಳಿದೆ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಇದೆಯಲ್ಲ, ಇವನ್ನೆಲ್ಲ ಪಾರ್ ಮಾಡ್ಬೇಕಾದ್ರೆ ಭಗವಂತ ಒಬ್ನೇ ಅಂತ ಗೊತ್ತಾಗತ್ತೆ. ನಮ್ಗೆ ಎಲ್ಲಾ ನೋವುಗಳಿಗೆ ಅವನೊಬ್ನೇ ಒಂದು ಪರಿಹಾರ ಒಂದು ಕರುಣಿಸ್ಕೊಡೋನು ಅಂತ ಗೊತ್ತಾಗುತ್ತೆ. ಬೇರೆ ಯಾವುದೇ ದೇವತೆಗಳನ್ನ ಪ್ರಾರ್ಥಿಸಿದ್ರೆ ನನ್ಗೆ ಯೂಸ್ ಇಲ್ಲ, ಅಂದ್ರೆ ಅವರಿಂದ ನನ್ಗೆಲ್ಲ ತಾತ್ಕಾಲಿಕವಾಗಿ ಸಿಕ್ಕತ್ತೆ. ಅಥವಾ ನಾವು ದೇವತೆಗಳನ್ನ ಏನಾರ ಕೇಳಿದ್ರೆ ಸಹ ದೇವತೆಗಳು ಹೋಗಿ ಪರಮಾತ್ಮನನ್ನ ಒಂದು ಅನುಮತಿಯಿಂದನೇ ಕೊಡ್ತಾರೆ. ಸೊ ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವನೇನ್ ಮಾಡ್ತಾನೆ, ಭಗವಂತನನ್ನ ಪ್ರಾರ್ಥಿಸ್ತಾನೆ ಗಜೇಂದ್ರ. ಆಮೇಲೆ ಇನ್ನ ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಅಂದ್ರೆ ಈಗ ಕೆಲವರೆಲ್ಲ ಅನ್ಯ ದೇವತೆಗಳನ್ನ ಪೂಜಿಸ್ತಾರೆ ಎಲ್ಲ ಮಾಡಿದ್ರೆ ಅದು ಒಂಥರ ಅವರ ಒಂದು ಜ್ಞಾನ ಇದೆಯಲ್ಲ ಅದು ಅಪಯುಕ್ತ ಜ್ಞಾನ, ಅಂದ್ರೆ ಅವ್ರ ಜ್ಞಾನವನ್ನ ಮಾಯೆ ಅಪ್ಪರ್ಸ್ಕೊಂಡ್ ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತಿದ್ರೆ ಇಲ್ಲಿ ಬೇರೆ ಒಂದು ದೇವತೆಗಳನ್ನ ಒಂದು ಪ್ರಾರ್ಥನೆ ಮಾಡೋದು ಅಥವಾ ಆರಾಧಿಸೋದ್ರಲ್ಲಿ ಅವರಲ್ಲಿ ಒಂದು ಕಷ್ಟವನ್ನ ಕೇಳ್ಕೊಡೋದ್ರಲ್ಲಿ ಏನು ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಹರೇ ಕೃಷ್ಣ. ಹೌದಾ ಹರೇ ಕೃಷ್ಣ. ಅವರೆಲ್ಲ ತಮ್ಮ ಬುದ್ಧಿನ ಕಳ್ಕೊಂಡ್ಬಿಟ್ಟಿರ್ತಾರ. ಮತ್ತೆ ಅವರು ಈ ದೇವತೆಗಳ ಹತ್ರ ಹೋಗಿ ನಾವು ಏನ್ ಕೇಳಿದ್ರು ಸಹ ನಾವೇನ್ ಕೇಳ್ಬೋದು, ಭೌತಿಕವಾಗಿ ಏನಾರ ಕೇಳ್ಬೋದು, ಅವ್ರು ನಮಗ್ ಕೊಡ್ತಾರೆ. ಕೊಟ್ರು ಸಹ ಅದೆಲ್ಲ ತಾತ್ಕಾಲಿಕ. ಆದ್ರೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಭಗವಂತನ ಹತ್ರ ಏನೇ ಆಗ್ಲಿ, ನಮ್ಗೆ ಭೌತಿಕವಾಗಿ ಬೇಕಾದ್ರೆ ಅಲ್ಲಿ ಆಧ್ಯಾತ್ಮಿಕ ಏನ್ ಬೇಕಾದ್ರೆ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಗಜೇಂದ್ರನಿಗೆ ತಿಳಿದೆ ಎಲ್ಲಾರು ಭಗವಂತನಿಗೆ ಅಧೀನರು. ಗೊತ್ತಿದೆ ಅವನಿಗೆ, ನಾನ್ ಯಾವ ದೇವತೆಯನ್ನ ಪೂಜೆ ಮಾಡ್ಲಿ ಏನ್ ಮಾಡ್ಲಿ ಎಲ್ಲಾರು ಸಹ ಭಗವಂತನ ಒಂದು ಅಧೀನದಲ್ಲಿದ್ದಾರೆ. ಅವರು ಕೊಟ್ಟರು ಸಹ ಒಂದು ಭಗವಂತನ ಕೃಪೆಯಿಂದನೇ ಕೊಡ್ಲಿಕ್ಕೆ ಸಾಧ್ಯ. ಅಷ್ಟೇ ಹೊರತಾಗಿ ತಮ್ಮಿಂದ ಏನು ಇಲ್ಲ, ಎಲ್ಲರೂ ಅವನ ಅಧೀನದಲ್ಲಿದ್ದಾರೆ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ಅಂದ್ರೆ ಭಗವಂತನ ಒಂದು ಹತ್ರ ಅಥವಾ ಅವನ ಸಹವಾಸ ತಗೊಳ್ಳೋದು ತುಂಬಾ ಕಷ್ಟ. ಆದ್ರೆ ಭಗವಂತ ನಮ್ಮ ಹತ್ರನೇ ಇದ್ದಾನೆ, ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಅಂತ ಅವನಿಗೆ ಗೊತ್ತಾಗಿದೆ ಎಲ್ಲ ಅಲ್ವಾ. ಅಂದ್ರೆ ಅದನ್ನ ನೋಡಿ, ಅವನು ಕರ್ದಿದ ತಕ್ಷಣ ಭಗವಂತ ಬಂದ್ಬಿಟ್ಟ. ಎಲ್ಲಿದ್ದಾನೆ ಇವನೆಲ್ಲಿ ಅಲ್ವಾ, ಅವನಿರೋದೇ ಗಜೇಂದ್ರ ಎಲ್ಲಿರ್ತಾನೆ, ಅವನು ವೈಕುಂಠ ಲೋಕದಲ್ಲಿದ್ದಾನೆ. ಅಲ್ಲಿಂದ ತಕ್ಷಣವಾಗಿ ಬರ್ತಾನೆ. ನಾವು ಭಕ್ತಿಯಿಂದ ಕೂಗಿದ್ರೆ ಖಂಡಿತ ಏನ್ ಮಾಡ್ತದೆ, ಭಗವಂತ ನಮ್ಮ ಒಂದು ಕೂಗಿಗೆ ಒಟ್ಟೆ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ನಾವು ಇಲ್ಲಿ ಒಂದು ಗೊತ್ತಾಗ್ಬೇಕು, ನಮ್ಗೆ ಭಗವಂತನನ್ನ ನಾವು ಪೂಜೆ ಮಾಡ್ಬೇಕು. ಯಾಕೆಂದ್ರೆ ಮರ ಗಿಡ ಒಂದು ಮರದ ಒಂದು ಬೇರಿಗೆ ನಾವು ಹೇಗೆ ಒಂದು ನೀರ್ ಹಾಕಿದ್ರೆ ಎಲ್ಲ ಟೊಂಗೆಗಳಿಗೆಲ್ಲ ಎಲೆಗಳಿಗೆಲ್ಲ ಹೋಗುತ್ತೆ. ಅಂದ್ರೆ ಭಗವಂತ ಆಗ್ಲಿ, ಅದು ದೇವತೆಗಳಾಗ್ಲಿ ಅಥವಾ ಜೀವಿಗಳಾಗ್ಲಿ ಎಲ್ಲಾರು ಭಗವಂತನ ಭಾಗಗಳೇ ಆಗಿದ್ವಿ ನಾವೆಲ್ಲ. ಅವನ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಗಿರೋದ್ರಿಂದ ಭಗವಂತನ ಅವನಿಗೆ ಬಂದು ನಾವು ಆರಾಧನೆ ಮಾಡಿದ್ರೆ ಎಲ್ಲಾ ದೇವತೆಗಳಿಗೂ ಸಲ್ಲುತ್ತೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಮರದ ಬೇರಿಗೆ ನಾವು ನೀರ್ ಹಾಕಿದ್ರೆ ಎಲ್ಲಾ ಟೊಂಗಿಗೂ ಹೇಗೆ ಹೋಗುತ್ತೋ ಅದೇ ತರ ಭಗವಂತನಿಗೆ ನಾವು ಆರಾಧನೆ ಮಾಡಿದ್ರೆ, ಅವನಿಗೆ ಭಕ್ತಿ ಮಾಡಿದ್ರೆ ಎಲ್ಲಾ ದೇವತೆಗಳು ಸಲ್ಲುತ್ತೆ ಅಂತ ಇವನಿಗೆ ಗೊತ್ತಾಗಿದೆ. ಗಜೇಂದ್ರನಿಗೆ ಗೊತ್ತಾಗಿದೆ. ಆದ್ರಿಂದ ಅವನು ಭಗವಂತನನ್ನೇ ಪ್ರಾರ್ಥಿಸ್ತಾ ಇದ್ದಾನೆ. ಇಲ್ಲಿ ಭಗವಂತನ ಸ್ಥಿತಿ ಕೇಳ್ಬಿಟ್ಟು ಈಗ ಭಗವಂತ ತನ್ನ ಸಕಲ ಆಯುಧಗಳಿಂದ ಅಲ್ಲಿ ಬಂದಿದ್ದಾನೆ, ಅಲ್ಲಿಗೆ ಬಂದಿದ್ದಾನೆ. ಆಮೇಲೆ ಈ ರೀತಿ ಈ ತರ ಒಂದು ಆರ್ಥನಾದ ಅಥವಾ ಯಾರು ಈ ತರ ಸುಮಾರು ಜನ ಇದಾರಲ್ಲ, ನಮ್ಮ ಶ್ರೀಮದ್ ಭಾಗವತದಲ್ಲಿ ಬರ್ತಾರೆ, ಎಷ್ಟು ಜನ ಭಗವಂತನನ್ನ ಕೂಗ್ತಾರಲ್ಲ, ಆ ಕೂಗಿಗೆ ಭಗವಂತ ಬಂದಾರೆ. ಯಾವ್ದಾರ ಒಂದು ಉದಾಹರಣೆಗಳನ್ನ ಕೊಡ್ಬೋದಾ? ಇವನು ಗಜೇಂದ್ರ ಬಿಟ್ಬಿಟ್ಟು ಅಂದ್ರೆ ಭಗವಂತನನ್ನ ಕೂಗಿದಾಗ ಭಗವಂತ ತಕ್ಷಣ ಬಂದು ಅವರ ಒಂದು ಭಕ್ತಿಗೆ ಮೆಚ್ಚಿಬಿಟ್ಟು ಬರ್ತಾನೆ. ಯಾವ್ದಾರು ಉದಾಹರಣೆಗಳು ಕೊಡ್ಬೋದಲ್ಲ? ಹರೇ ಕೃಷ್ಣ. ಮಹಾರಾಜ ಪ್ರಹ್ಲಾದ.
ಧ್ರುವ. ಎಸ್ ಪ್ರಹ್ಲಾದ್ ಮಹಾರಾಜ್ ಕರೆಕ್ಟ್. ಪ್ರಹ್ಲಾದ್ ಮಹಾರಾಜಗೆ ಭಗವಂತ ಹೋಗ್ಬಿಡ್ತಾನೆ. ಆಮೇಲೆ ಮತ್ತೆ ಯಾರಿದ್ದಾರೆ ಏನಾರ? ಧ್ರುವ ಮಹಾರಾಜ. ಧ್ರುವ ಮಹಾರಾಜ ಆತರ ಅರ್ಥವಾಗಿ ಏನಿಲ್ಲ, ಬಟ್ ಅಂದ್ರೆ ದ್ರೌಪದಿ ಮಾತಾಜಿ. ದ್ರೌಪದಿ ಬರ್ತಾರೆ. ಎಸ್, ದ್ರೌಪದಿ ಕೂಗಿದಾಗ ಭಗವಂತ ಬರ್ತಾನೆ. ದ್ರೌಪದಿ ಎಲ್ಲಿದ್ದಾಳೆ? ಹಸ್ತಿನಾಪುರದಲ್ಲಿ. ಅವನಿರೋದು ಅಲ್ಲಿ ವೈಕುಂಠ ಲೋಕದಲ್ಲಿ, ಅಲ್ಲಿಂದ ಬರ್ತಾನೆ. ಸೊ ನಾವು ಭಕ್ತಿಯಿಂದ ಭಗವಂತನನ್ನ ಅವನ್ನ ಕೂಗಿದ್ರೆ ಖಂಡಿತ ನಮ್ಮ ಕೂಗಿಗೆ ಅವನು ಹೊಟ್ಟೆ ಕೊಡ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಒಂದ್ ಗೊತ್ತಾಗುತ್ತೆ, ಭಗವಂತ ಇವನು ಭಗವಂತ ಗಜೇಂದ್ರ ಭಗವಂತನನ್ನೇ ಪೂಜಿಸ್ತಾ ಇದ್ದಾನೆ. ಅಂದ್ರೆ ಬೇರೆ ದೇವತೆಗಳಿಗೆಲ್ಲ ಅನ್ಸುತ್ತೆ ನಮ್ಮನ್ನ ಪೂಜಿಸ್ತಾ ಇಲ್ಲ ಅನ್ನೋ ಒಂದು ಭಾವನೆ ಅವ್ರ ಮನ್ಸಲ್ಲಿ ಬರುತ್ತೆ. ಅವಾಗ ಆಮೇಲೆ ಅದು ಆತರ ಏನ್ ಭಾವನೆ ಮಾಡ್ಕೊಳ್ತಾರಲ್ಲ, ಅದು ಸಹ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದು ಅಪರಾಧ ಆಗುತ್ತೆ. ಆ ಅಪರಾಧವನ್ನು ಅವರು ಹೋಗ್ಲೋಡಿಸ್ಕೊಳ್ಳೋಕೋಸ್ಕರ ಅವರು ಸಹ ಎಲ್ಲರೂ ಭಗವಂತನ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು 32ನೇ ಶ್ಲೋಕದಲ್ಲಿ ಮುಂದೇನಾಯ್ತು ಅಂತ ನೋಡೋಣ. 32ನೇ ಶ್ಲೋಕ. ಸೋ ಅಂತ ಸರಸ್ಸುರ ಫಲೇನ ಗೃಹೀತ ಆತೋ ದುಷ್ಟಾ ಘರೋತ್ಮತಿ ಹರಿಂ ಕ ಉಪಾತ ಚಕ್ರಂ ಉತ್ತಿಪ್ಯ ಸಾ ಅಂಬುಜಕರಂ ಗಿರಮಾಹ ಕೃಚ್ರ ನಾರಾಯಣ ಕಿಲ ಗುರು ಭಗವಾನ್ ನಮಸ್ತೆ. ಸೋ ಅಂತ ಸರಸ್ಸು ಉರುಫಲೇನ ಗೃಹೀತ ಆತೋ ದುಷ್ಟಾ ಘರೋತ್ಮತಿ ಹರಿಂ ಕ ಉಪಾತ ಚಕ್ರಂ ಉತ್ತಿಪ್ಯ ಸಾ ಅಂಬುಜಕರಂ ಗಿರಮಾಹ ಕೃಚ್ರ ನಾರಾಯಣ ಕಿಲ ಗುರು ಭಗವಾನ್ ನಮಸ್ತೆ. ರಿಪೀಟ್ ಮಾಡೋಣಲ್ಲ. ಸ ಅಂತ ಸರಸಿ ಉರುಫಲೇನ ಗೃಹೀತ ಆತ. ಸ ಅಂತ ಸರಸ್ಯೂರ ಬಲೇನ ಗೃಹೀತ ಆತೋ ದೃಷ್ಟ್ವಾ ಗರುತ್ಮತಿ ಹರಿಂ ಕೆ ಉಪಾತ ಚಕ್ರಂ. ದೃಷ್ಟ್ವಾ ಗರುತ್ಮತಿ ಹರಿಂ ಕ ಉಪಾತ ಚಕ್ರಂ ಉತ್ತಿಪ್ಯ ಸಾ ಅಂಬುಜಕರಂ ಗಿರಮಾಹ ಕೃಚ್ರಾತ್. ಉತ್ತಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ ನಾರಾಯಣ ಅಖಿಲ ಗುರೋ ಭಗವಾನ್ ನಮಸ್ತೆ. ನಾರಾಯಣ ಅಖಿಲ ಗುರೋ ಭಗವಾನ್ ನಮಸ್ತೆ. ಹರೇ ಕೃಷ್ಣ. ಯಾರು ಹೇಳ್ತಿರೋದನ್ನ? ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 32. ಸೋಹಂತ ಸರಸ್ಯುರು ಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಪತಿ ಹರಿಂ ಕ ಉಪಾತ ಚಕ್ರಂ ಉತ್ತಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ ನಾರಾಯಣಾಖಿಲ ಗುರೋ ಭಗವಾನ್ ನಮಸ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತಾರೆ? ಹರೇ ಕೃಷ್ಣ ಮಾತಾಜಿ. ಸೋ ಅಂತ ಸರಸ್ ಬಲೇನ ಗೃಹೀತಾರ್ಥೋ ದೃಷ್ಟ್ವಾ ಗರುತ್ಮತಿ ಹರಿಂ ಕ ಉಪಾತ ಚಕ್ರಂ ಉತ್ತಿಪ್ಯ ಸಾಂಬೂಜಕರಂ ಗಿರಿಮಾಹ ಕೃಚ್ಛ ನಾರಾಯಣ ಅಖಿಲ ಗುರು ಭಗವಾನ್ ನಮಸ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್, ಹರೇ ಕೃಷ್ಣ. ಶ್ಲೋಕ 32. ಸೋಂಥ ಸರಸ್ಯುರು ಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಪತಿ ಹರಿಂ ಉಪಾತ ಚಕ್ರಂ ಉತ್ತಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ರ ನಾರಾಯಣಾಖಿಲ ಗುರೋ ಭಗವಾನ್ ನಮಸ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮೀನಿಂಗ್ ಮೀನಿಂಗ್ ತಗೊಂಡ ಸಹ ಅವನು ಗಜೇಂದ್ರ. ಅವನು ಗಜೇಂದ್ರ ಅಂತಹ ಸರಸಿ ನೀರಿನಲ್ಲಿ ಉರುಬಲೇನ ಮಹಾಬಲದಿಂದ ಗೃಹೀತ ಮೊಸಳೆಯಿಂದ ಹಿಡಿಯಲ್ಪಟ್ಟವನಾದ ಮತ್ತು ತೀವ್ರವಾಗಿ ಕ್ಲೇಶಕ್ಕೊಳಗಾದ ದೃಷ್ಟ್ವಾ ನೋಡಿ ಗರುತ್ಮತಿ
ಗರುತ್ಮತಿ ಗರುಡನ ಬೆನ್ನಿನ ಮೇಲೆ ಗರುಡನ ಬೆನ್ನಿನ ಮೇಲೆ ಹರಿಂ ಹರಿಂ ಭಗವಂತನನ್ನು ಭಗವಂತನನ್ನು ಕೆ ಆಕಾಶದಲ್ಲಿ ಕೆ ಆಕಾಶದಲ್ಲಿ ಉಪಾಸ ಚಕ್ರಂ ಚಕ್ರಂ ತನ್ನ ಚಕ್ರವನ್ನು ಹಿಡಿದಿದ್ದವನಾದ ತನ್ನ ಚಕ್ರವನ್ನು ಹಿಡಿದಿದ್ದವನಾದ ಉತಿಪ್ಯ ಮೇಲೆತ್ತಿದ ತ ಅಂಬುಜಕರಂ ಕಮಲದ ಹೂವಿನೊಡನೆ ತನ್ನ ಸೊಂಡಿಲನ್ನು ಕಮಲದ ಹೂವಿನೊಡನೆ ತನ್ನ ಸೊಂಡಿಲನ್ನು ಗಿರಂ ಆಹ ಗಿರಂ ಮಾತುಗಳನ್ನು ಹೇಳಿದನು ಕೃಚ್ರಾತ್ ಅತ್ಯಂತ ಕಷ್ಟದಿಂದ ಅವನ ಪರಾಧೀನ ಸ್ಥಿತಿಯಿಂದಾಗಿ ನಾರಾಯಣ ನನ್ನ ಪ್ರಭು ನಾರಾಯಣನೇ ಅಖಿಲ ಗುರು ವಿಶ್ವಗುರುವೇ ಪ್ರಭುವೇ ವಿಶ್ವಪ್ರಭುವೇ ಭಗವನ್ ದೇವೋತ್ತಮ ಪರಮ ಪುರುಷನೇ ನಮಸ್ತೆ ನಮಸ್ತೆ ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಪ್ರಪಾದಿದೆ. ನೀರಿನಲ್ಲಿದ್ದ ಮೊಸಳೆಯ ಬಿಗಿ ಹಿಡಿತಕ್ಕೆ ಸಿಕ್ಕಿಕೊಂಡಿದ್ದ ಗಜೇಂದ್ರನಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತಿದ್ದ ನಾರಾಯಣನನ್ನು ನೋಡುತ್ತಲೇ ಅವನು ತನ್ನ ಸೊಂಡಿಲಿನಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿಯೂ ಕಷ್ಟದಿಂದ ಹೀಗೆ ನುಡಿದನು. ಹೇ ನನ್ನ ಪ್ರಭುವೆ ನಾರಾಯಣನೇ, ಬ್ರಹ್ಮಾಂಡ ನಾಯಕನೇ, ದೇವೋತ್ತಮ ಪರಮ ಪುರುಷನೇ, ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹೇಳಿದ್ದು ರಿಪೀಟ್ ಮಾಡ್ಕೊಳ್ಳೋಣ. ನೀರಿನಲ್ಲಿದ್ದ ಮೊಸಳೆಯ ಬಿಗಿ ಹಿಡಿತಕ್ಕೆ ಸಿಕ್ಕಿಕೊಂಡಿದ್ದ ಗಜೇಂದ್ರನಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತಿದ್ದ ನಾರಾಯಣನನ್ನು ನೋಡುತ್ತಲೇ ಅವನು ತನ್ನ ಸೊಂಡಿಲಿನಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿಯೂ ಕಷ್ಟದಿಂದ ಹೀಗೆ ನುಡಿದನು. ಹೇ ನನ್ನ ಪ್ರಭುವೆ ನಾರಾಯಣನೇ, ಬ್ರಹ್ಮಾಂಡ ನಾಯಕನೇ, ದೇವೋತ್ತಮ ಪರಮ ಪುರುಷನೇ, ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಭಾವಾರ್ಥ ಯಾರು ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಆನೆಗಳ ರಾಜನು ದೇವೋತ್ತಮ ಪರಮಪುರುಷನನ್ನು ನೋಡಲು ಎಷ್ಟೊಂದು ಕಾತುರನಾಗಿದ್ದನೆಂದರೆ ಭಗವಂತನು ಆಕಾಶದಲ್ಲಿ ಬರುತ್ತಿರುವುದನ್ನು ನೋಡುತ್ತಿದ್ದಂತೆಯೇ ಅತಿಯಾದ ನೋವಿನಲ್ಲಿಯೂ ಕ್ಷೀಣಧ್ವನಿಯಲ್ಲಿ ಭಗವಂತನಿಗೆ ಗೌರವವನ್ನು ಸಲ್ಲಿಸಿದನು. ಭಕ್ತನು ಅಪಾಯಕರ ಸ್ಥಿತಿಯನ್ನು ಅಪಾಯಕರವೆಂದು ಪರಿಗಣಿಸುವುದಿಲ್ಲ, ಏಕೆಂದರೆ ಅಂತಹ ಅಪಾಯಕರ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಭಾವೋತ್ಕರ್ಷದಿಂದ ಉತ್ಸಾಹದಿಂದ ಪ್ರಾರ್ಥಿಸಬಹುದು. ಹೀಗೆ ಅಪಾಯವನ್ನು ಒಂದು ಸದಾವಕಾಶವೆಂದು ಭಕ್ತನು ಭಾವಿಸುತ್ತಾನೆ. ತತ್ತೇನು ಕಂಪಾ ಸುಸಮೀಕ್ಷಮಾಣ. ಭಕ್ತನು ದೊಡ್ಡ ಅಪಾಯದಲ್ಲಿ ಸಿಲುಕಿದಾಗ ಅದು ಭಗವಂತನ ಪರಮಾನುಗ್ರಹವೆಂದು ಭಾವಿಸುತ್ತಾನೆ.
ಏಕೆಂದರೆ ಅದು ಭಗವಂತನನ್ನು ಕುರಿತು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಏಕಾಗ್ರ ಚಿತ್ತದಿಂದ ಚಿಂತನ ಮಾಡಲು ಒಂದು ಅವಕಾಶವಾಗುತ್ತದೆ. ತತ್ತೇ ಅನುಕಂಪಾಂ ಸುಸಮೀಕ್ಷಮಾಣಾಂ ಭುಂಜಾನ ಏವಾತ್ಮಕೃತ್ತಂ ವಿಶಾಖಂ. ಭಾಗವತ 10.14.8. ಭಕ್ತನನ್ನು ಅಂತಹ ಅಪಾಯಕರ ಪರಿಸ್ಥಿತಿಗೆ ಬೀಳಲು ಬಿಟ್ಟಿದ್ದಕ್ಕೆ ಅವನು ದೇವೋತ್ತಮ ಪರಮ ಪುರುಷನನ್ನು ಕುರಿತು ಆಪಾದಿಸುವುದಿಲ್ಲ. ಬದಲಿಗೆ ಈ ಅಪಾಯಕರ ಪರಿಸ್ಥಿತಿಯು ತನ್ನ ಪೂರ್ವ ಪಾಪಕರ್ಮಗಳ ನಿಮಿತ್ತವೆಂದು ಭಾವಿಸುತ್ತಾನೆ. ಭಗವಂತನನ್ನು ಕುರಿತು ಪ್ರಾರ್ಥಿಸಲು ಅದೊಂದು ಅವಕಾಶವೆಂದು ತಿಳಿಯುತ್ತಾನೆ. ಅಂತಹ ಅವಕಾಶವನ್ನು ನೀಡಿದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞೆಯನ್ನು ಸಲ್ಲಿಸುತ್ತಾನೆ. ಭಕ್ತನು ಹೀಗೆ ಬಾಳಿದಾಗ ಅವನ ಮುಕ್ತಿಯು ಭಗವದ್ಧಾಮಕ್ಕೆ ಹಿಂತಿರುಗಿದಾಗ ಖಚಿತವಾಗುತ್ತದೆ. ಗಜೇಂದ್ರನ ದೃಷ್ಟಾಂತದಿಂದ ಇದು ಸತ್ಯವೆಂದು ನಾವು ತಿಳಿಯಬಹುದು. ಅವನು ಕಾತುರದಿಂದ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದನು. ಅದರಿಂದ ತತ್ಕ್ಷಣವೇ ಭಗವದ್ಧಾಮಕ್ಕೆ ಹಿಂತಿರುಗುವ ಅವಕಾಶವನ್ನು ಪಡೆದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ನೋಡಿದ್ರೆ ನೀರಿನಲ್ಲಿದ್ದ ಮೊಸಳೆ ಬಿಗಿ ಹಿಡಿತಕ್ಕೆ ಸಿಕ್ಕೊಂಡಿದ್ದ ಗಜೇಂದ್ರ ತೀವ್ರವಾದ ನೋವಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು, 1,000 ವರ್ಷಗಳ ಕಾಲ ಅವನು ನೀರಿನಲ್ಲಿ ಒಂದು ಕಾದಾಟ ಮಾಡ್ತಾ ಇದ್ದಾನೆ. ನ್ಯಾಚುರಲ್ ಆಗಿ ಅವನಿಗೆ ತೀವ್ರವಾದ ಒಂದು ನೋವು ಆಗ್ತಿರುತ್ತೆ. ಮತ್ತೆ ಒಂದು ಆಹಾರ ಏನೂ ಇರಲ್ಲ ಅವನಿಗೆ. ತುಂಬಾ ಶಕ್ತಿಹೀನ ಆಗೋಗ್ಬಿಟ್ಟಿರ್ತಾರೆ. ತುಂಬಾ ನೋವಿನಲ್ಲಿರ್ತಾನೆ. ಆದ್ರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತೆ ನಾರಾಯಣನ ನೋಡ್ತಿರೋನು ತನ್ನ ಸೊಂಡಲಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿ ಕಷ್ಟದಿಂದ ಹೀಗೆ ನುಡಿದನು. ಅಂದ್ರೆ ಅಷ್ಟವನಿಗೆ ನೋವಾಗಿದ್ರು ಸಹನು ಅವ್ನು ಯಾವಾಗ ಭಗವಂತ ಬರ್ತಾ ಇದ್ದಾನೆ ಅಂತ ಅವನಿಗೆ ಆಕಾಶದಲ್ಲಿ ಬರ್ತಾ ಇರೋದು ಕಾಣಿಸಿದ ತಕ್ಷಣ ಅವನು ಅಷ್ಟು ನೋವಿದ್ರು ಸಹ ಬಂದು ಕಮಲ ಪುಷ್ಪ, ಅಷ್ಟು ಕಷ್ಟದಲ್ಲಿ ಸಹ ಬಂದು ಕಮಲ ಪುಷ್ಪವನ್ನ ತನ್ನ ಸೊಂಡಲಿಂದ ಇಟ್ಕೊಂಡು ಭಗವಂತನಿಗೆ ಕೊಡ್ತಾ ಇದ್ದಾನೆ. ಹೇ ನನ್ನ ಪ್ರಭುವೆ ಅಂತ ಹೇಳಿ ಭಗವಂತನನ್ನ ಮಾಡ್ತಾ ಇದ್ದಾನೆ. ಹೇ ನನ್ನ ಪ್ರಭುವೆ, ನಾರಾಯಣನೇ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ಭಗವಂತನನ್ನ ಒಂದು ಗ್ಲೋರಿಫೈ ಮಾಡ್ತಾ ಇದ್ದಾನೆ. ಅವನನ್ನ ಹೊಗಳ್ತಾ ಇದ್ದಾನೆ. ಯಾತರ ಅವ್ನು ಭಗವಂತ ಹೇಗೆ ಅಂತ ಬಿಟ್ಟು. ಅಂದ್ರೆ ಈಗ ನಾವು ಇದನ್ನ ನೋಡಿದಾಗ ಏನಂದ್ರೆ, ನಾವು ಭಗವಂತನನ್ನ ಕಂಡಾಗ ನಾವು ಹೇಗೆ ನಮ್ಮ ಭಾವನೆ ಇರ್ಬೇಕು ಅನ್ನೋದನ್ನ ನಾವ್ ಇಲ್ಲಿ ತಿಳ್ಕೊಬೇಕಾಗತ್ತಲ್ಲ. ಭಗವಂತನ ಕಾಣಕ್ಕೆ ಒಂದು ಕಾತುರತೆ ಇರ್ಬೇಕು, ಎಲ್ಲ ಇರ್ಬೇಕು. ಆ ತರ ಇದ್ದಾಗ ಭಗವಂತನನ್ನ ಕಂಡಾಗ ಅಂದ್ರೆ ನಮ್ಗೆ ಎಷ್ಟು ನೋವಿರ್ಲಿ, ಎಷ್ಟು ಕಷ್ಟ ಇದ್ರು ಸಹನು ಭಗವಂತನ ನೋಡ್ಬೇಕಾದ್ರೆ ನಾವು ಅವನ್ನೆಲ್ಲ ಬದಿಗಿಟ್ಬಿಡ್ಬೇಕು, ಅದನ್ನೆಲ್ಲ ಮರ್ತು ಬಿಡ್ಬೇಕು ಅಂತ ಹೇಳ್ತಾ ಇದಾರೆ. ಇಲ್ಲಿ ಭಾವಾರ್ಥದಲ್ಲಿ ನೋಡೋದಾದ್ರೆ, ಆನೆಗಳ ರಾಜನು ದೇವೋತ್ತಮ ಪರಪುರುಷ ನೋಡೋದು ಎಷ್ಟೊಂದು ಕಾತರನಾಗಿದ್ದಾರೆ ಅಂದ್ರೆ, ಭಗವಂತನನ್ನು ಆಕಾಶದಲ್ಲಿ ಬರುತ್ತಿರುವುದನ್ನು ನೋಡುತ್ತಿದ್ದೆ ಅಂತ ಅತಿಯಾದ ನೋವಿನಲ್ಲಿಯೂ ಕ್ಷೀಣದಲ್ಲಿಗೆ ಭಗವಂತನಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾನೆ ಅಲ್ವಾ. ಎಷ್ಟೊಂದು ಕಾತರತೆ ಅಲ್ವಾ. ಈ ಕಾತರತೆ ಎಲ್ಲರಲ್ಲೂ ಇರ್ಬೇಕು, ನಮ್ಮಲ್ಲೂ ಸಹ. ನಾವ್ ಇದ್ರಲ್ಲಿ ತಿಳ್ಕೊಬೇಕಾಗಿರೋದು ಒಂದು ಅಂದ್ರೆ, ನಮಗೂ ಅಷ್ಟೇ ಭಗವಂತನ ನೋಡೋದಕ್ಕೆ ತುಂಬಾ ಕಾತರತೆ ಇರ್ಬೇಕು. ಮತ್ತೆ ಯಾವ ಒಂದು ನೋವಿದ್ರು ಸಹ ಅದನ್ನ ಲೆಕ್ಕಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಂಡ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಅಂತ ಹೇಳಿ ನಮ್ಗೆ ಈಗಿನಿಂದ ನಮಗೆ ಗೊತ್ತಾಗ್ತದೆ. ಭಗವಂತನ ಕಂಡಿದ ತಕ್ಷಣ ನಮ್ ಪ್ರಾರ್ಥನೆ ಹೇಗಿರ್ಬೇಕು ಅಂತ ಹೇಳಿ ಗೊತ್ತಾಗ್ತದೆ. ಭಕ್ತನು ಅಪಾಯಕರ ಸ್ಥಿತಿಯನ್ನು ಅಪಾಯಕರವೆಂದು ಪರಿಗಣಿಸುವುದಿಲ್ಲ. ಅಂದ್ರೆ ಎಷ್ಟು ಅಪಾಯ ಇಲ್ಲಿ ಅಥವಾ ಎಷ್ಟು ಕಷ್ಟ ಇಲ್ಲಿ ಭಕ್ತ ಇದ್ದನು ಅದನ್ನ ಅಪಾಯ ಅಂತ ತಿಳ್ಕೊಳ್ಳಿಲ್ಲ. ಇದು ತನ್ನ ಒಂದು ಕರುಣೆ, ಭಗವಂತನ ಒಂದು ಕರುಣೆ ಅಥವಾ ಅನುಗ್ರಹ ಅಂತ ಅನ್ಕೊಳ್ತಾನೆ. ಏಕೆಂದ್ರೆ ಅಂತಹ ಅಪಾಯಕರ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಭಾವೋತ್ಕರ್ಷದಿಂದ ಉತ್ಸಾಹದಿಂದ ಪ್ರಾರ್ಥಿಸಬಹುದು ಅಂತ ಹೇಳ್ತಾರೆ. ಯಾವಾಗ ನಾವು ಕಷ್ಟ ಸ್ಥಿತಿಯಲ್ಲಿ ಇರ್ತೀವೋ ಅವಾಗ ಭಗವಂತನನ್ನ ಪ್ರಾರ್ಥಿಸಬಹುದು. ಭಾವದಿಂದ ನಾವು ಭಗವಂತನನ್ನ ಪ್ರಾರ್ಥಿಸಬಹುದು, ಮತ್ತೆ ಉತ್ಸಾಹದಿಂದ ನಾವು ಪ್ರಾರ್ಥಿಸಬಹುದು ಅಂತೇಳಿ ನಡ್ಕೊಳ್ತಾ ಇದ್ದಾನೆ. ಹೀಗೆ ಅಪಾಯನ ಒಂದು ಸದಾವಕಾಶವೆಂದು ಭಕ್ತನು ಬಾಳ್ತಾನೆ. ಅಂದ್ರೆ ಈ ಒಂದು ಅವಕಾಶ ಇದೆಯಲ್ಲ, ಇದೇನ್ ಸಿಗ್ತಾ ಇದೆಯಲ್ಲ ನನಗೆ, ಸದಾವಕಾಶ ಇದು ಸಿಗ್ತಾ ಇದೆಯಲ್ಲ, ಇದು ತುಂಬಾ ನನ್ಗೆ ಅಪಾಯ ಇದೆ. ಬಟ್ ಆದ್ರೆ ಈ ಅಪಾಯದಿಂದ ನನಗೆ ಭಗವಂತನನ್ನ ಈ ಕಷ್ಟದಿಂದಲೇ ನನಗೆ ಭಗವಂತನ ನೋಡೋ ನನಗೆ ಭಾಗ್ಯ ಸಿಗ್ತಾ ಇದೆ ಅಂತೇಳಿ ಅವನು ಭಾವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಮ್ಮ ಹೇಗಿರ್ಬೇಕು ಅಂದ್ರೆ, ನಾವು ಅಷ್ಟೇ ಭಗವಂತನನ್ನ ನೋಡ್ಬೇಕಾದ್ರೆ ನಮ್ಮ ಮನೋಭಾವ ಹೇಗಿರ್ಬೇಕು ಅಂತ ಹೇಳಿದ್ರೆ, ಭಗವಂತನನ್ನ ಕಂಡಿದ ತಕ್ಷಣ ನಾವು ನಮ್ಮ ಅಪಾಯದ ಕಷ್ಟ ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು. ಮತ್ತೆ ಎಲ್ಲಾ ಚಿಂತೆಗಳನ್ನ ಬಿಟ್ಟಾಕ್ಬಿಡ್ಬೇಕು. ಮತ್ತೆ ಭಗವಂತನ ನಮಸ್ಕರಿಸ್ಬೇಕು. ಅವನ ಒಂದು ಗುಣ ಅಥವಾ ಅವನ ನಾಮ, ಅವನ ಎಲ್ಲಾ ಲೀಲೆಗಳ ಎಲ್ಲವನ್ನ ನಾವು ಈಗ ಹೆಂಗ ಅವನ್ನೆಲ್ಲ ಹೇಳ್ತಾ ಇದ್ದಾನಲ್ಲ ಮೇಲ್ಗಡೆ, ಏನನ್ನ ಪ್ರಭು ನಾರಾಯಣನ, ಹಾಗೇನೆ ನಾವು ಭಗವಂತನನ್ನ ಕಂಡಾಗ ನಾವು ಅಷ್ಟೇ, ನಾವು ಭಗವಂತನನ್ನ ಅವನ ನಾಮ ಗುಣ ಲೀಲೆಗಳನ್ನ ಅವ್ನ್ ಗ್ಲೋರಿಫೈ ಮಾಡ್ಬೇಕು. ಅಂದ್ರೆ ಅದನ್ನ ಅವನಿಗೆ ಅದನ್ನೆಲ್ಲ ನಾಮಗಳನ್ನ ನಾವು ಕೇಳ್ಬೇಕಾಗತ್ತೆ. ಆತರ ಪ್ರಾರ್ಥನೆಯನ್ನ ಮಾಡ್ಬೇಕು, ಅವನ ಲೀಲೆಗಳ ಬಗ್ಗೆ ವರ್ಣಿಸ್ಬೇಕು. ಅಂದ್ರೆ ನಮ್ ತಪ್ಪನ್ನ ಮತ್ತೇನ್ ಮಾಡ್ಬೇಕು, ನಮ್ಮ ತಪ್ಪುಗಳು, ನಾವ್ ಏನಾರ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಖಂಡಿತ ಭಗವಂತನ ಹತ್ರ ನಾವು ಒಪ್ಕೋಬೇಕು. ಆಮೇಲೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ಬೇಕು. ಆಮೇಲೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು. ಮತ್ತೆ ನಮ್ಮ ಮನೆಯನ್ನ ಅವನಿಗೆ ಏನ್ ಕೇಳ್ಬೇಕು ಅಂತ ಹೇಳಿದ್ರು,
ಭಗವಂತನ ಹತ್ರ ನಾವು ನಮ್ಗೆ ಭೌತಿಕವಾದ ಏನನ್ನು ಕೇಳ್ಲಿಕ್ಕೆ ಹೋಗ್ಬಾರ್ದು. ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಅವನ ಒಂದು ಸ್ಮರಣೆ ಮತ್ತೆ ಅವನ ಸಹವಾಸ, ಅವನ ಒಂದು ಸಾನ್ನಿಧ್ಯ ನನ್ಗೆ ಭಗವಂತ ಕೊಡು ಅಂತ ಕೇಳ್ಬೇಕು. ಇನ್ನು ಇದು ತನ್ಗೆ ಅಂದ್ರೆ ಮತ್ತೆ ಭಕ್ತ ಅನ್ಕೊಳ್ತಾನೆ, ನನ್ಗೆ ಒಂಥರ ಈ ಸದಾವಕಾಶ ಇದೆಯಲ್ಲ ಇದು ಸಿಕ್ಕಿದ ಅಂದ್ರೆ ಕಷ್ಟ ಇದ್ದು ಸಹ ನನ್ಗೆ ಸದಾವಕಾಶ ಸಿಕ್ಕಿದೆ, ಇದು ನನ್ಗೆ ಬಹಳ ಒಂದು ಅಂದ್ರೆ ಒಳ್ಳೆಯ ಇದು ಕಷ್ಟ ಅಂತ ತಿಳ್ಕೊಳ್ಳಲ್ಲ ಅವನು, ಇದೊಂದು ಸದಾವಕಾಶ ಅಂತೇಳಿ ತಿಳ್ಕೊಳ್ತಾನೆ. ಇಲ್ಲಿ ತತ್ತೇನು ಕಂಪ ಸುಸಮೀಕ್ಷಮಾಣ ಅಂತೇಳಿ ಇದು ಒಂದು 4 ಲೈನ್ ಇರೋ ಒಂದು ವರ್ಸ್ ಇದೆ. ಇದು ಆಕ್ಚುಲಿ 10, 14, 8 ಬರುತ್ತೆ. ತತ್ತೇನು ಕಂಪಾನು ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಹೃದ್ಭಾಗ ರುದ್ವಾ ವಪುರ್ಭಿ ವಿದಧನ್ ನಮಸ್ತೆ ಜೀವೇಟ ಯೋ ಮುಕ್ತಿ ಪದೇಶ ದಯಾವಾಕ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ತತ್ತೇನು ಕಂಪಾಸು ಸಮೀಕ್ಷೆ ಮಾಡು ಅಂತ ಹೇಳಿದ್ದಾರೆ. ಭಕ್ತನು ದೊಡ್ಡ ಅಪಾಯದಲ್ಲಿ ಸಿಲುಕಿದಾಗ ಸಹ ಅದು ಭಗವಂತನ ಪರಮಾನುಗ್ರಹವೆಂದು ಭಾವಿಸ್ತಾನೆ. ಅಂದ್ರೆ ಈ ಭಕ್ತ ಇದನ್ನೆಲ್ಲ ತನಗೆ ಎಷ್ಟು ಕಷ್ಟ ಬಂದಿದ್ರು ಸಹ ಅನುಕಂಪ ಸುಸಮೀಕ್ಷೆ ಮಾಡೋ ಅವನು ಭಗವಂತನ ಒಂದು ದಯ ಅಥವಾ ಕರುಣೆಗಾಗಿ ಅವನು ಕಾತರಿತಾನೆ. ಅಂದ್ರೆ ಅವನು ನನ್ಗೆ ಅಪಾಯ ಬಂದಿದೆ ಇದೆಲ್ಲ ಅದನ್ನೆಲ್ಲ ಲೆಕ್ಸೋದೇ ಇಲ್ಲ. ಅವನು ಭಗವಂತ ನನಗೆ ಅನುಗ್ರಹ ಕರುಣೆ ತೋರಿಸ್ತಾ ಇದ್ದಾನೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾನೆ. ಏಕೆಂದ್ರೆ ಅದು ಭಗವಂತನ ಕುರಿತು ಬಹಳ ಪ್ರಾಮಾಣಿಕತೆಯಿಂದ ಮತ್ತೆ ಏಕಾಗ್ರ ಚಿಂತನ ಮಾಡಲು ಒಂದು ಅವಕಾಶ ಆಗುತ್ತೆ. ಅದು ಈ ಭಗವಂತನ ನಾವು ಯಾವಾಗ ನಾವು ಪ್ರಾರ್ಥನೆ ಮಾಡ್ತಾ ಅದು ಭಗವಂತನ ಕುರಿತು ಪ್ರಾಮಾಣಿಕವಾಗಿ ಮತ್ತೆ ಏಕಾಗ್ರ ಚಿಂತನ ಮಾಡಕ್ಕೆ ನಮ್ಗೂ ಒಂದು ಅವಕಾಶ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಅವನ ಒಂದು ಕೃಪೆ, ಅವನ ಒಂದು ಕರುಣೆ ನಮ್ಗೆ ಸಿಕ್ಕತ್ತೆ. ತತ್ತೇನು ಕಂಪಾಸು ಸಮೀಕ್ಷೆ ಮಾಡೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಭಕ್ತ ಅನ್ಕೊಳ್ತಾನೆ, ಭಕ್ತನನ್ನು ಅಂತಹ ಅಪಾಯಕಾರಿ ಪರಿಸ್ಥಿತಿ ಬೀಳಲು ಬಿಟ್ಟಿದ್ದಕ್ಕೆ ಅವನು ದೇವೋತ್ತಮ ಪುರುಷನನ್ನು ಕುರಿತು ಅಪಾದಿಸುವುದಿಲ್ಲ. ಅಂದ್ರೆ ಇವನಿಗೆ ಕಷ್ಟದಲ್ಲಿದ್ದಾನೆ, ಆದ್ರೆ ಭಗವಂತ ನನ್ಗೆ ಇಷ್ಟು ಕಷ್ಟ ಕೊಟ್ಟ, ನನ್ಗೆ ಈ ತರ ಅಂತ ಹೇಳಿ ಅವ್ನು ಯಾವತ್ತೂ ಭಗವಂತನನ್ನ ಬೈಯೋದಿಲ್ಲ. ನೀನ್ ಕಷ್ಟ ಕೊಟ್ಟ್ಯಾ, ನಿನ್ಗೆ ಬಹಳ ಒಳ್ಳೇದಾಯ್ತು, ಈ ಕಷ್ಟ ಕೊಟ್ಟಿದ್ರಿಂದ ನಿನ್ನ ಒಂದು ನೆನಿಲಿಕ್ಕೆ ನನ್ಗೆ ಅನುಕೂಲವಾಯ್ತು ಅಂತೇಳಿ ಆ ತರ ಭಾವನೆಯಲ್ಲಿ ಇರ್ತಾನೆ. ಆಮೇಲೆ ಒತ್ತಲ್ಕೊಂತಾನೆ, ಈ ನನಗೆ ಬಂದಿರೋ ಕಷ್ಟ ಎಷ್ಟು ಸಣ್ಣದಿದೆ, ಇದು ಇನ್ನ ದೊಡ್ಡದಾಗಿ ಕಾಣುತ್ತೆ ಬರೋದಿತ್ತು, ಅದು ನೀನ್ ಸಣ್ಣದ್ರಲ್ಲೇ ನನ್ನನ್ನ ಮುಗಿಸಿದ್ಯಾ, ಈ ತರ ಭಾವನೆಯಿಂದ ಅವನು ಕಷ್ಟವನ್ನ ಒಂದು ಸಾಗಿಸ್ತಾನವನು. ಅಂದ್ರೆ ಬಂದಿರೋದಿನ ನಾನು ಇನ್ನೇನ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋ ಭಾವನೆಯಲ್ಲಿ ಇರ್ತಾನ ಅವನು. ಬದಲಿಗೆ ಅಪಾಯಕ ಪರಿಸ್ಥಿತಿ ತನ್ನ ಪೂರಕ ಪಾಪಕರ್ಮಗಳ ನಿಮಿತ್ತವೆಂದು ಭಾವಿಸ್ತಾನೆ. ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಅಂತ ಹೇಳಿದ್ರೆ ಅವನು ಅವನೇನ್ ತಿಳ್ಕೊತಾನೆ ಅಂದ್ರೆ ತನ್ನ ಹಿಂದಿನ ಪಾಪಗಳ ಪ್ರತಿಕ್ರಿಯೆಗಳನ್ನ ತಾಳ್ಮೆಯಿಂದ ಸಹಿಸ್ಕೊತಾನೆ. ಮತ್ತೆ ಏನೇ ಆಪತ್ತು ವಿಪತ್ತು ಬಂದೋದು ತನ್ನ ಪೂರ್ವ ಪಾಪ ಕರ್ಮಗಳ ಒಂದು ನಿಮಿತ್ತ ಬರ್ತಾ ಇದೆ ಅಂತ ತಿಳ್ಕೊಳ್ತಾನೆ. ಅವ್ನು ಅನ್ಕೊಳ್ತಾನೆ ಇದೇನ್ ಪಾಪ ಇದೆಲ್ಲ ಬರ್ತಾ ಇದೆಯಲ್ಲ, ಇದೆಲ್ಲ ನಾನು ಹಿಂದೆ ಮಾಡಿದ ಒಂದು ಪೂರ್ವ ಪಾಪ ಕರ್ಮಗಳ ಪ್ರತಿಯಾಗಿ ನನಗ್ ಬರ್ತಾ ಇದೆ, ಅರ್ಥವತ್ತಾಗಿ ನನ್ನ ಭಗವಂತ ಇದು ನನಗೆ ಕೊಡ್ತಾ ಇರೋ ಒಂದು ಅನುಗ್ರಹ ಮತ್ತೆ ಕರುಣೆ ಅಂತ ಅನ್ಕೊಳ್ತಾನೆ. ಅಂತ ಅವಕಾಶ ನೀಡಿದ ಭಗವಂತನ ಕೃತಜ್ಞತೆಯಿಂದ ಸಲ್ಲಿಸ್ತಾನೆ. ನೀನ್ ನನ್ಗೆ ಇಷ್ಟೆಲ್ಲ ಒಂದು ತೊಂದ್ರೆ ಒಂದು ಕಷ್ಟವನ್ನ ಕೊಟ್ಟಿ ಅಲ್ವಾ, ಅದು ಇದೆಲ್ಲ ನನ್ಗೆ ಒಂದು ಅಂದ್ರೆ ನನ್ಗೆ ಒಳ್ಳೇದೇ ಆಯ್ತು, ನೀನನ್ನ ಒಂದು ಪ್ರಾರ್ಥನೆ ಮಾಡುವಷ್ಟು ನನಗೆ ಅವಕಾಶವನ್ನ ಸದಾವಕಾಶನ ಕೊಟ್ಟಿದೀಯಾ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲೈನ್ ಬರುತ್ತೆ ಅದರಲ್ಲಿ, ಹುದ್ಭಾಗ್ ವಪುದ್ಭಿ ವಿದಧನ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹುಡ್ ಅಂತ ಹೇಳಿದ್ರೆ ಹೃದಯದಿಂದ, ಮತ್ತೆ ವಾಗ್ ಅಂದ್ರೆ ಮಾತಿನಿಂದ, ಮತ್ತೆ ವಪುರ್ ಅಂದ್ರೆ ದೇಹದಿಂದ, ಅಂದ್ರೆ ಕಾಯ ವಾಚ ಮನಸ ಅವನು ಭಗವಂತನನ್ನ ಒಂದು ಸೇವೆ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ. ಅಂದ್ರೆ ಇದನ್ನ ನಾವು ಉದಾಹರಣೆಗೆ ಇವ್ರನ್ನ ತಗೋಬಹುದು, ಕಾಯ ವಾಚ ಮನಸ ಮಾಡ್ತಂದ್ರೆ ಅಂಬರೀಷ್ ಮಹಾರಾಜ. ತನ್ನ ಒಂದು ಪ್ರತಿ ಒಂದು ಅಂಗಗಳನ್ನ ಇಂದ್ರಿಯಗಳನ್ನು ಸಹ ಭಗವಂತನ ಒಂದು ಸೇವೆಗಾಗಿ ಇಡ್ತಾನೆ. ಅದೇ ತರ ಇಲ್ಲಿ ಭಗವಂತ ತನಗೆ ಏನು ಇದು ಕೊಟ್ಟರು ಸಹ, ಕಷ್ಟಗಳನ್ನ ಕೊಟ್ಟರು ಸಹ ಅವನು ಕಾಯವಾಚ ಭಗವಂತನ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಅಲ್ಲಿ ಅಂಬರೀಷ್ ಮಹಾರಾಜ ಸವೈ ಮನ ಕೃಷ್ಣ ಪದಾರವಿಂದೆಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಅಂತಂದ್ರೆ ಅವನು ತನ್ನ ಮನಸ್ಸಿಂದ ಹಿಡಿದು ನೋಡಿ, ಕಾಯ ವಾಚ ಮನಸ ಅಂತ ಹೇಳಿದಾಗ ಮನಸ್ಸಿಂದ ಹಿಡಿತಾನೆ, ಮನಸ್ಸಿನಿಂದ ಕೃಷ್ಣನ ಒಂದು ಪಾದಕಮಲಗಳನ್ನ ನಿಲ್ಲಿಸ್ತಾನೆ. ಹಾಗೆ ಮನಸ್ಸು, ತನ್ನ ಕೈಗಳು, ಕಾಲುಗಳು, ಪ್ರತಿಯೊಂದು ಇಂದ್ರಿಯಗಳನ್ನು ಸಹ ಭಗವಂತನ ಒಂದು ಇದಕ್ಕಾಗಿ ಬಂದ ಸೇವೆಗಾಗಿ ಅವನು ಮುಡುಪಾಗಿಡ್ತಾನೆ. ಮತ್ತೆ ಕಾಯ ವಾಚ ಅಂತ ಹೇಳಿದಾಗ ಮಾತಿನಲ್ಲಿ, ಅಂದ್ರೆ ಅವನು ತನ್ನ ಏನೇನ್ ಮಾತಾಡ್ತಾನೆ ಅದೆಲ್ಲ ಭಗವಂತನ ಒಂದು ಸಲುವಾಗಿ ಅವನ ಒಂದು ಚರಿತ್ರೆ, ಅವನ ಒಂದು ಕಥೆ ಇರ್ಬೋದು, ಒಂದು ಚರಿತ್ರೆ ಇರ್ಬೋದು, ಅಥವಾ ಅವನ ನಾಮ ಗುಣ ಲೀಲೆ ಇದ್ರಗಳ ವರ್ಣನೆಯನ್ನು ಓದೋದ್ರಲ್ಲಿ ಮತ್ತೆ ಕೇಳೋದ್ರಲ್ಲಿ ಅದ್ರಲ್ಲೇ ತನ್ನ ಒಂದು ಇಂದ್ರಿಯಗಳನ್ನ ಬಳತಾನೆ. ಯಾಕಂದ್ರೆ ಹೇಗೆ ಗೊತ್ತಾ, ಋಷಿಕೇಶ
ಸೇವನಂ ಭಕ್ತಿರುಚ್ಯತೆ. ಅಂದ್ರೆ ನಮ್ಮ ಇಂದ್ರಿಯಗಳ ವರ್ಣನಾದ ಭಗವಂತನೇ ನಮ್ಮ ಇಂದ್ರಿಯಗಳ ಎಲ್ಲಾದ್ರಿಂದ ನಮ್ಮ ಭಗವಂತನ ಇಂದ್ರಿಯಗಳ ಒಂದೇ ತೃಪ್ತಿಗಾಗಿ ನಾವು ಕೆಲಸವನ್ನ ಮಾಡ್ಬೇಕು, ಅವನ ಒಂದು ಸೇವೆಯನ್ನ ಮಾಡ್ಬೇಕು. ಆ ತರ ಅಂಬರೀಷ ಮಹಾರಾಜ ಇರ್ತಾನೆ. ಪ್ರತಿಯೊಂದು ಕಾಲುಗಳು, ಕೈಗಳು, ಮತ್ತೆ ನಾಲಿಗೆ, ಅವನು ಒಂದು ತಿನ್ನೋ ಒಂದಿದೆಯಲ್ಲ, ಅದು ಸಹ ಭಗವಂತನ ಒಂದು ಪ್ರಸಾದವನ್ನೇ ತಿನ್ಲಿಕ್ಕೆ. ಮತ್ತೆ ಮಾತು ಆಡೋದು ಬರೀ ಭಗವಂತನ ಬಗ್ಗೆನೇ ಮಾತಾಡ್ತಾನೆ. ಅಂದ್ರ ಪ್ರತಿಯೊಂದು ಅಂಗಗಳನ್ನು ಸಹ ಅಂದ್ರೆ ಕಾಯ ವಾಸ ಮನಸ್ಸಿನಲ್ಲೂ ಸಹ ಭಗವಂತನ ಮಾಡ್ತಾನೆ. ಕಾಯಿಲೆ ಮತ್ತೆ ದೇಹದಿಂದ ಅಂದಾಗೆ ಭಗವಂತನಿಗೆ ಪೂಜೆ ಮಾಡ್ತಾನೆ. ಮತ್ತೆ ಇವ್ರು ಇರ್ತಾರಲ್ಲ ಗುರುಗಳ ಮತ್ತೆ ಆಚಾರ್ಯರ ಇವರ ಒಂದು ಸೇವೆಯನ್ನ ಮಾಡ್ತಾನೆ. ಈ ತರ ತನ್ನ ಕಾಯ ವಾಚ ಮನಸ್ಸ, ತನ್ನ ದೇಹ ಮತ್ತೆ ಮನಸ್ಸು ಎಲ್ಲಾನು ಭಗವಂತನ ಒಂದು ಸೇವೆಗಾಗಿ ಮುಡುಪಾಗಿರ್ತಾನೆ. ಭಕ್ತನ ಹೀಗೆ ಬಾಳಿದಾಗ ಅವನ ಮುಕ್ತಿಯು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಈ ತರ ಯಾವಾಗ ಅವನು ಬಾಳ್ತಾನೋ ಅವಾಗ ಅವನಿಗೆ ಮುಕ್ತಿಯು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಲೈನ್ ಅದರಲ್ಲಿ ಬರುತ್ತೆ, ಲಾಸ್ಟ್ ಲೈನ್ ಬರುತ್ತೆ, ಜೀವೇತ ಹೋ ಮುಕ್ತಿ ಪದೇ ಸ ದಯಾ ಬಾಕಿ. ಇಲ್ಲಿ ಮುಂದೆ ಬರುತ್ತೆ, ಅವನು ಒಂದು ತಕ್ಷಣ ಭಗವದ್ಧಾಮಕ್ಕಿಂತ ಅವಕಾಶವನ್ನು ಪಡಿತಾನೆ ಅಂತ ಹೇಳ್ತಾರೆ. ಇಲ್ಲಿ ಭಗವದ್ಧಾಮಕ್ಕೆ ಹಿಂದಿರುಗುವುದು ಖಚಿತವಾಗುತ್ತೆ ಅಂತ ಹೇಳ್ತಾರೆ. ಖಚಿತವಾಗುತ್ತೆ ಅಂತ ಹೇಳಿದ್ರೆ ಯಾರು ಇಷ್ಟು ತರ ಭಗವಂತನನ್ನ ಕಾಯ ವಾಚ ಮನಸ ಒಂದು ಸೇವೆಯನ್ನ ಮಾಡ್ತಾನೋ ಅವ್ರಿಗೆ ಖಂಡಿತವಾಗಿ ಮುಕ್ತಿ ಪಡೆಯಲು ಅರ್ಹ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಭಗವಂತನ ಅನುಗ್ರಹಕ್ಕಾಗಿ, ಅವನ ಸಹವಾಸಕ್ಕಾಗಿ ಅವನು ಏನ್ ಕಷ್ಟ ಬಂದ್ರು ಸಹ, ಯಾವ ಒಂದು ವಿಪತ್ತು ಬಂದ್ರು ಸಹ ಅವನದನ್ನ ಸಹಿಸ್ಕೊಳ್ಳಕ್ಕೆ ರೆಡಿ ಇರ್ತಾನೆ. ಇದು ಭಗವಂತನ ಇದೇನಂತ ಹೇಳಿದ್ರೆ, ಇಷ್ಟೊಂದು ಸಹಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಇದು ಭಗವಂತನ ಕರುಣೆ ಮತ್ತು ಸಹವಾಸಕ್ಕಾಗಿ ಕೊಡೋ ಒಂದು ಸಣ್ಣ ಬೆಲೆ ಅಂತೆ. ಅವನು ನಮಗೆ ಒಂದು ಕರುಣೆ ಕೊಡ್ತಾ ಇದ್ದಾನೆ ಅಥವಾ ಒಂದು ಸಹವಾಸ ನಮಗೆ ಒಂದು ಕೊಡ್ತಾ ಇದ್ದಾನೆ ಅಂತೆ. ಅದಕ್ಕೆ ಬೆಲೆ ತೆತ್ತೋದು ಅಂತ ಅಂದ್ರೆ ಏನಂದ್ರೆ ನಮ್ಮ ಕಷ್ಟವನ್ನ ನಾವು ಅದನ್ನ ಸಹಿಸ್ಕೊಳ್ಳೋದು, ಇದೇ ಒಂದು ಬೆಲೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ದೇವರ ಕಾನೂನು ಹೀಗೆ ನಾವು ಈ ತರ ಮಾಡಿದಾಗ ನಾವು ಭಗವಂತನ ಒಂದು ಕಾನೂನುಬದ್ಧ ಮಕ್ಕಳಾಗ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ದಯಾವಾಕ್ ಅಂತಾರೆ. ಅಂದ್ರೆ ಭಗವಂತನನ್ನು ಪಡೆಯುವ ಹಕ್ಕುದಾರ ಆಗ್ತೀವಿ. ಯಾವಾಗ ನಾವು ಇದನ್ನೆಲ್ಲ ಮಾಡ್ತೀವೋ ಅವಾಗ ನಾವು ಭಗವಂತನ ಹಕ್ಕುದಾರ ಮಕ್ಕಳಾಗ್ತೀವಿ. ಹಕ್ಕುದಾರ ಮಕ್ಕಳು ಅಂತ ಹೇಳಿದ್ರೆ ಭಗವಂತನನ್ನು ಪಡೆಯುವ ಹಕ್ಕು ನಮಗೆ ಬರುತ್ತೆ. ದಯಾವಾಕ್ ಅಂತ ಹೇಳಿದ್ರೆ ಹಕ್ಕು ಪಡೆಯೋದು. ಹೇಗೆ ಮಕ್ಕಳುಗಳು ತಂದೆಯ ಆಸ್ತಿ ಪಡಿಲಿಕ್ಕೆ ಒಂದು ಹಕ್ಕನ್ನು ಪಡಿತಾರೋ ಬಂದಲ್ಲ, ಅವ್ರಿಗೆ ಹಕ್ಕಿರುತ್ತಲ್ಲ, ಅದೇ ತರ ಹೇಗೆ ನಾವು ನಮ್ಮ ತಂದೆ ಭಗವಂತ. ಸೊ ನಾವು ಭಗವಂತನನ್ನ ನಾವು ಪ್ರಾರ್ಥಿಸಿದರೆ ಮತ್ತೆ ನಮ್ಮ ಕಷ್ಟಗಳನ್ನ ನಾವು ಸಹಿಸ್ಕೊಂಡು ಅವನ ಒಂದು ಸೇವೆಯನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬಂದದೆಲ್ಲ ನನ್ನ ಕರ್ಮದಿಂದ ಅಂತ ತಿಳ್ಕೊಬೇಕು. ಇದೆಲ್ಲ ಮಾಡಿದಾಗ ನಮ್ಗೆ ಏನಾಗ್ತೀವಿ, ನಾವು ಸಹ ಕಾನೂನುಬದ್ಧ ಭಗವಂತನಿಗೆ ಕಾನೂನುಬದ್ಧ ಮಕ್ಕಳಾಗ್ತೀವಿ ನಾವು. ಸೊ ಅವಾಗ ನಾವು ಭಗವಂತನ ಧಾಮಕ್ಕೆ ನಾವು ಹೋಗೋದು ಖಂಡಿತ ಖಚಿತ ಅಂತ ಹೇಳ್ತಾರೆ. ಭಕ್ತನು ಹೀಗೆ ಬಾಳಿದಾಗ ಅವನ ಮುಕ್ತಿಯು ಭಗವದ್ಧಾಮಕ್ಕೆ ಮುಕ್ತಿ ಅಂದ್ರೆ ಮುಕ್ತಿ ಸಿಕ್ಕುತ್ತೆ ಅಂದ್ರೆ ಭಗವದ್ಧಾಮಕ್ಕೆ ಭಗವಂತನ ಹತ್ರ ಹೋಗೋದು ಸಾಧ್ಯ ಆಗುತ್ತೆ, ಖಚಿತವಾಗುತ್ತೆ, ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಹೋಗ್ಬೋದು. ಗಜೇಂದ್ರನ ದೃಷ್ಟಾಂತ ಇದು ಸತ್ಯವೆಂದು ನಾವು ತಿಳಿಯಬಹುದು. ಇದನ್ನ ನೋಡ್ತಾ ಇದ್ರೆ ಹೇಗೆ ಈ ತರ ಇರೋದ್ರಿಂದ ಈ ದೃಷ್ಟಾಂತ ನಾವು ಈ ಗಜೇಂದ್ರನ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಅವನು ಕಾತರದಿಂದ ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡಿದ್ರು. ಅದೇ ತಕ್ಷಣವೇ ಭಗವದ್ಧಾಮಕ್ಕೆ ಹಿಂದಿರುವ ಅವಕಾಶವನ್ನ ಪಡೀತಾ ಇದ್ದಾನೆ ಅಲ್ವಾ. ಇದೇ ತರ ನಾವು ಸಹ ಇದೇ ತರ ಇರ್ಬೇಕು. ನಾವ್ ಇದೇ ತರ ಹಲವಾರು ಜನರ ಒಂದು ಭಕ್ತರ ಕಥೆಗಳನ್ನ ನಾವು ನಮ್ಮ ಭಾಗವತಂನಲ್ಲಿ ನೋಡ್ತಾ ಇದೀವಿ. ಭಾಗವತಂನಲ್ಲಿ ಚೈತನ್ಯ ಚರಿತಾಮೃತ ಇದರಲ್ಲೆಲ್ಲ ನೋಡ್ತಾ ಇದೀವಿ. ಯಾವ್ದಾರ ಉದಾಹರಣೆಗಳನ್ನ ಹೇಳ್ಬೋದಾ? ಅಂದ್ರೆ ನಾವ್ ಏನು ನಮ್ಗೆ ಕಷ್ಟ ಬಂದ್ರು ಸಹ ಭಗವಂತ ನಮ್ಗೆ ಒಂದು ಕೊಡ್ತಾ ಇರೋ ಅನುಗ್ರಹ ಅಥವಾ ಅವನ ಇಚ್ಛೆ, ಇದೆಲ್ಲ ನಾವು ಮಾಡಿದ ಒಂದು ಪಾಪಕರ್ಮದಿಂದ ಬರ್ತಾ ಇದೆ. ಅವನ ಇಚ್ಛೆ ಅಂತ ನಾವು ಪಡಿತಾ ಇದೀವಿ. ಇದ್ರಲ್ಲಿ ಏನು ಇದಿಲ್ಲ ಅಂತೇಳಿ ಒಂದು ಧೈರ್ಯವಾಗಿ ಎದುರಿಸೋ ಒಂದು ಭಕ್ತರು, ಎಲ್ಲವನ್ನು ಈಸಿಯಾಗಿ ತಗೊಳ್ಳೋ ಭಕ್ತರುಗಳು ಯಾರ್ಯಾರಿದ್ದಾರೆ ನಮ್ಗೆ ಭಾಗವತಂನಲ್ಲಿ ನಾಪ್ಕ? ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಯಾರು ಗೊತ್ತಿಲ್ವಾ? ಅಂದ್ರೆ ಯಾರು ನಮಗೆ ಕಷ್ಟಗಳು ಬಂದಿದೆಪ್ಪ, ಇದೆಲ್ಲ ಭಗವಂತನ ಅನುಗ್ರಹ, ಸರಿ ಅವನು ಭಗವಂತನ ಇಚ್ಛೆ, ನಾವ್ ಅದನ್ನ ಎದುರಿಸೋಣ ಅಂತ ಹೇಳ್ಬಿಟ್ಟು ಅದನ್ನ ಈಸಿಯಾಗಿ ತಗೊಳ್ತಾರೆ. ಎಲ್ಲಾನು ಒಂದು ಅನುಗ್ರಹ ಅಂತೇಳಿ, ಕಷ್ಟ ಬಂದು ಸಹ ಅನುಗ್ರಹ ಅಂತ ತಿಳ್ಕೊಳ್ತಾರೆ. ಎಷ್ಟೊಂದು ಜನ ಇದಾರಲ್ವಾ ಭಾಗವತದಲ್ಲಿ. ಕುಂತಿ ಮಹಾರಾಣಿ. ಹಾ, ಕುಂತಿ ಮಹಾರಾಣಿ ಅಲ್ಲ, ನನಗ್ ಕಷ್ಟನೇ ಬರ್ಲಿ ಅಂತ ಕೇಳ್ಕೊಳ್ತಾಳೆ ಅಲ್ವಾ. ಕಷ್ಟನೇ ಕೊಡು, ನೀ ಕಷ್ಟ ಬಂದಾಗೆಲ್ಲ ನಮ್ಮ ಹತ್ರ ಇದ್ದೇ ಇರ್ತೀಯ ಯಾವಾಗ್ಲೂ. ಸೊ ನಮಗ್ ಕಷ್ಟ ಕೊಡು ಅಂದ್ರೆ ಕಷ್ಟ ಇದ್ದಾಗ ನೀನು ನಮ್ ಜೊತೆಲಿ ಇರ್ತೀಯ ಯಾವಾಗ್ಲೂನು ಅಂತ ಅವಳು ಕೇಳ್ಕೊಳ್ತಾಳೆ. ಇನ್ನ ಸುಮಾರು ಜನ ಇದ್ದಾರೆ. ಮತ್ತೆ ಯಾರ್ದಾರ ಭಕ್ತ ಸುಧಾಮ ಅಲ್ವಾ.
ಸುಧಾಮನು ಸಹ ಕಷ್ಟದಲ್ಲಿ. ಇನ್ನ ಸುಮಾರು ಜನ ಎಷ್ಟು ಕಷ್ಟ ಬಂದ್ರು ನಿನ್ನ ಕರುಣೆ ಅನ್ಕೊಳ್ತಾರೆ. ನೀನು ಕೊಟ್ಟ ಒಂದು ಭಿಕ್ಷೆ ಅಥವಾ ನೀನು ಕೊಟ್ಟ ಒಂದು ಇದು ವರ ಅಂತ ಹೇಳಿ ಅದನ್ನ ಸಹಿಸ್ಕೊಳ್ತಾರೆ. ಪ್ರಹ್ಲಾದ್ ಮಹಾರಾಜ ಅಲ್ವಾ, ಅವನ್ ತಂದೆ ರಾಕ್ಷಸ ಅಲ್ವಾ, ರಾಕ್ಷಸನಿಂದ ಅವನು ಎಷ್ಟು ಕಷ್ಟ ಪಡ್ತಾನೆ, ಆದ್ರೂ ಸಹ ಅವನು ಅಂದ್ಕೊಳ್ತಾನೆ ಇದೆಲ್ಲ ಭಗವಂತನ ಇಚ್ಛೆ ಅಂತ ಹೇಳಿ ತಿಳ್ಕೊಳ್ತಾನೆ. ಪಾಂಡವರು ಅಲ್ವಾ, ಪಾಂಡವರು ಕೃಷ್ಣನ ನೇರ ಸ್ನೇಹಿತರು ಮತ್ತೆ ಬಂಧುಗಳು, ರಾಜ್ಯವನ್ನ ಕಳೆದುಕೊಳ್ತಾರೆ ಎಲ್ಲ. ಮತ್ತೆ ದ್ರೌಪದಿನ ಎಷ್ಟು ಅವಮಾನ, ಅವಳಿಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾರೆ. ಯಾರು ಸಹ ಅಲ್ಲಿ ಇರೋಂಥವ್ರು ಯಾರು ಸಹ ಅವಳಿಗೆ ಒಂದು ಸಪೋರ್ಟ್ ಅಂತ ಯಾರು ಅವಳಿಗೆ ಒಂದು ಸಹಾಯವನ್ನು ಮಾಡಲ್ಲ. ವನವಾಸ ಹೋಗ್ತಾರೆ, ಅಜ್ಞಾತವಾಸ, ಇವೆಲ್ಲವನ್ನು ಸಹಿಸ್ಕೊಳ್ತಾರೆ. ಇವೆಲ್ಲ ಅವ್ರು ಅನ್ಕೊಳ್ತಾರೆ ಇವೆಲ್ಲ ಭಗವಂತನ ಇಚ್ಛೆ ಅಂತ ಅನ್ಕೊಳ್ತಾರೆ. ಅಂದ್ರೆ ನಮ್ಗೆ ಮುಂದೇನೋ ಒಳ್ಳೇದ್ ಕಾದಿದೆ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸಂತೋಷವಾಗಿ ಸ್ವೀಕರಿಸ್ತಾರೆ. ಇನ್ನು ಹರಿದಾಸ್ ಠಾಕೂರ್ ಅಲ್ವಾ, ಹರಿದಾಸ್ ಠಾಕೂರ್ ಶುದ್ಧ ಭಕ್ತರು. ಹರೇ ಕೃಷ್ಣ ಮಂತ್ರವನ್ನ ಜಪಿಸಿದ್ದಕ್ಕಾಗಿಲೇ ಅವ್ರನ್ನ ಕಾಜಿ ಇದನ್ನಲ್ಲ ಅವ್ರನ್ನ 22 ಮಾರುಕಟ್ಟೆಗಳಲ್ಲಿ ಹೊಡೆದಾಗ ಅವರು ಅದನ್ನೆಲ್ಲ ಸಹಿಸ್ಕೊಳ್ತಾರೆ. ಅವರು ಭಗವಂತನ ಇಚ್ಛೆ ಇದು ಅಂತ ಹೇಳ್ತಾರೆ. ಇನ್ನು ಪರೀಕ್ಷಿತ್ ಮಹಾರಾಜ ಅಲ್ವಾ, 7 ದಿನದಲ್ಲಿ ಅವನಿಗೆ ಸಾವು ಬರುತ್ತೆ ಅಂತ ಗೊತ್ತಿರುತ್ತೆ. ತಾಯಿ ಹೊಟ್ಟೆಲಿ ಅವನಿಗೆ ಗೊತ್ತಿರುತ್ತೆ 7 ದಿನದಲ್ಲಿ ಬರುತ್ತೆ. ಅವ್ನು ಅನ್ಕೊಳ್ತಾನೆ ಇದು ಭಗವಂತನ ಇಚ್ಛೆ. ಯಾಕೆಂದ್ರೆ ನಾನು ನನ್ನ ತಾಯಿಯ ಹೊಟ್ಟೆಲಿ ಇರ್ಬೇಕಾದ್ರೆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ದ, ಇವಾಗ ನನ್ನನ್ನ ಬಂದು ಸಾವಿಗೆ ಈಡ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಭಗವಂತನ ಇಚ್ಛೆ ಅಂತ ಹೇಳ್ತಾನೆ. ಅದಲ್ಲೇ ನಾವ್ ಇನ್ನೊಂದು ತಿಳ್ಕೊಬೇಕು, ಅವನ ಒಂದು ಇದರಿಂದ ನಮ್ಗೆ ಭಾಗವತವನ್ನ ಶುಕಮುನಿಗಳಿಂದ ಕೇಳುವ ಒಂದು ಭಾಗ್ಯ ಸಹ ನಮ್ಗೆ ಸಿಗ್ತಾ ಇದೆ ಅಲ್ವಾ. ಇದೆಲ್ಲ ಒಂದು ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಬೇಕಾಗತ್ತೆ. ಆಮೇಲೆ ಪ್ರಭುಪಾದರು ಎಷ್ಟು ಅಲ್ಲ ತಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಸಹಿಸ್ತಾರಲ್ವಾ. ಎಲ್ಲಿ ತಮ್ಮ ಒಂದು ಅಮೆರಿಕಾದ ಒಂದು ವಿದೇಶದ ಟೂರ್ ಇಲ್ಲಿಂದ ಶುರು ಮಾಡಿದಾಗಿಂದನೇ ಅವರು ತಮ್ಮ ಒಂದು ಜರ್ನಿಯಿಂದನೇ ಅವರು ಗೂಡ್ಸ್ ಒಂದು ಇದರಲ್ಲಿ ಹೋಗ್ತಾರಲ್ವಾ, ಸಾಮಾನು ಸರಂಜಾಮ ಮಾಡೋ ಒಂದು ಶಿಪ್ ನಲ್ಲಿ ಹೋಗ್ತಾರೆ, ಹಡಗಲಿ ಹೋಗ್ತಾರೆ. ಅದ್ರಲ್ಲಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅಲ್ಲಿ ಏನು ಒಂದು ಭಾಷೆ ಅಥವಾ ಜನಗಳು ಆ ಭೂಮಿ ಅದ್ರ ಬಗ್ಗೆ ಏನು ಅರಿವಿಲ್ಲ. ಸೊ ಅಲ್ಲಿ ಸಹ ಅವರು ಕಷ್ಟಕರವಾದ ಜೀವನವನ್ನ ಸಾಗಿಸ್ತಾರೆ. ಕೃಷ್ಣ ಒಂದು ಪ್ರಜ್ಞೆನ ಹರಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾರೆ. ಸೊ ಇದೆಲ್ಲ ಭಗವಂತನ ಇಚ್ಛೆ ಅಂತ ತಿಳ್ಕೊತಾರೆ. ಆಮೇಲೆ ಇನ್ನ ಜೀವಂತವಾಗಿ ನಾವೀಗ ನೋಡ್ತಾ ಇರೋದನ್ನ ನಾವು ಜಯಪತಾಕ ಸ್ವಾಮಿಗಳನ್ನ ನೋಡ್ತಾ ಇದೀವಿ, ಕಣ್ಣೆದುರಿಗೆ ನಾವು ನೋಡ್ತಾ ಇದೀವಿ. ಎಷ್ಟು ತರ ಅವರು ಒಂದು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಇದನ್ನು ಮಾಡ್ತಿದ್ದಾರೆ. ಎಲ್ಲಾನು ಅವರು ಭಗವಂತನ ಇಚ್ಛೆ ಅಂತೇಳಿ ಅದನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಹಲವಾರು ನಾವು ಭಕ್ತರಿಗೆ ಒಂದು ಕೇಳ್ತೀವಿ, ಪ್ರಭುಪಾದರು ಹೇಳುವಾಗ ಅಥವಾ ಈಗ ನಾವು ಎಷ್ಟು ಆಚಾರ್ಯರೆಲ್ಲ ಇದ್ದಾರಲ್ಲ, ಎಲ್ಲ ತಮ್ಮ ದೇಹ ತ್ಯಾಗ ಮಾಡಿದವರು, ಅವರು ಎಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಎಲ್ಲ ಅನುಭವಿಸಿದ್ದಾರೆ. ಕ್ಯಾನ್ಸರು ಇಂಥದ್ದೆಲ್ಲ. ಇಂಥ ಒಂದು ಸಮಯದಲ್ಲೂ ಸಹ ಅವರು ತಮ್ಮ ತ್ಯಾಗ ಮಾಡಿದಾಗ ಅವ್ರಿಗೆಲ್ಲ ಭಗವಂತನ ಇಚ್ಛೆ ಅಂತಾನೆ ತಿಳ್ಕೊಳ್ತಾರೆ. ಇನ್ನ ಜೀಸಸ್ ಕ್ರಿಸ್ತ ಅಲ್ವಾ, ಅವನ್ ತಗೊಂಡ್ರೆ ಚಿಲುಬೆಗೆ ಎದುರಿಸ್ತಾರೆ ಅವನ್ನ ಇದು ಜೀವಂತವಾಗಿ ಎದುರಿಸಿದಾಗ ಅವನು ಹೇಳ್ತಾನೆ ಇದು ಭಗವಂತನ ಇಚ್ಛೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ದೇಹದಲ್ಲಿ ಆಗ್ತಿರೋ ಯಾತನೆಯನ್ನೆಲ್ಲ ಸಹಿಸ್ಕೊಳ್ತಾರೆ. ಹೀಗೆ ಅಂದ್ರೆ ಏನಂತ ಹೇಳಿದ್ರೆ ಭಕ್ತನಾದವನು ಏನು ಒಂದು ಕಷ್ಟ ಬಂದ ಸಹನು ಅದನ್ನ ಭಗವಂತನ ಇಚ್ಛೆ ಅಥವಾ ಅನುಗ್ರಹ ಅಂತೇಳಿ ಇನ್ನ ಬರ್ಲಿ ಪರವಾಗಿಲ್ಲ, ಅದನ್ನ ನಾನು ಇದ್ ಮಾಡ್ತೀನಿ. ಯಾಕೆಂದ್ರೆ ಆ ಸಮಯದಲ್ಲಿ ನಾವು ಭಗವಂತನನ್ನ ಒಂದು ನೆನೆಯಲಿಕ್ಕೆ ನಮ್ಗೆ ಸದವಕಾಶ ಅಂತೇಳಿ ತಿಳ್ಕೊಳ್ತಾರೆ. ಈ ತರ ಭಾವನೆ ನಮ್ಮಲ್ಲಿ ಇರಬೇಕು, ಈ ತರ ಭಗವಂತನನ್ನ ನಾವು ನೆನಿಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 33 ಹೋಗೋಣ. ಹರೇ ಕೃಷ್ಣ. ತಂ ವೀಕ್ಷ ಪೀಡಿತಂ ಅಜ ಸಹಸಾವರ್ತೀಯ ಸಗ್ರಾಹಮಾಶೋ ಸರಸಸ್ಕೃಪಾ ಉಜ್ವಾರ ಗ್ರಾಹಾದ್ವಿಪಾಟಿತ ಮುಖಾದರೀನ ಗಜೇಂದ್ರಂ ಸಂಪಶ್ಯತಾಂ ಹರಿರಂ ಮುಚ್ಚದುಚ್ಛಯಾಣಾಂ. ತಂ ವೀಕ್ಷ ಪೀಡಿತಮಜ ಸಹಸಾವರ್ತೀಯ ಸಗ್ರಾಹಮಾಶು ಸರಸ ಕೃಪಾ ಉಜ್ಜಾರ ಗ್ರಾಹಾದ್ವಿಪಾಟಿತಂ ಉಕಧಾದರಿಣಾ ಗಜೇಂದ್ರ ಸಂಪಶ್ಯತಾಂ ಹರಿರ್ ಅಮುಂ ಉಚ್ಚಿಯಾಣಾಂ. ಹರೇ ಕೃಷ್ಣ. ತಂ ವೀಕ್ಷ ಪೀಡಿತಂ ಅಜ ಸಹಸಾ ಅವತೀಯ. ಹರೇ ಕೃಷ್ಣ ಹೇಳ್ತೀರಾ? ತಂ ವೀಕ್ಷ ಪೀಡಿತಂ ಸಂಗ್ರಾಹಂ ಆಶು ಸರಸ ಕೃಪಯಾ ಉಜ್ಜಹಾರ
ಸಂಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ಗ್ರಹಾಧಿಪಾಟಿತ ವಿಮುಖ ಸರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿ ಅಮುಂ ಉಚ್ಯಾಣಾಂ ಹರೇ ಕೃಷ್ಣ. ಯಾರು ಶ್ಲೋಕವನ್ನ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂವೀಕ್ಷ್ಯ ಪೀಡಿತಮಜಃ ಸಹಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತಮುಖಧರಿಣಾ ಗಜೇಂದ್ರ ಸಂಪಶ್ಯತಾಂ ಹರಿ ಅಮುಂ ಉಚ್ಯಾಣಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಸಂವೀಕ್ಷ್ಯ ಪೀಡಿತಮಜಃ ಸಾವತೀರ್ಯ ಸಗ್ರಾಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾದವಿಪಾಟಿತಮುಖಾದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮುಮುಚ ದುಶ್ರಿಯಾಣಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ್ತೀರಾ ಮತ್ತೆ ಯಾರ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್. ಸಂವೀಕ್ಷ್ಯ ಪೀಡಿತಮಜಃ ಸಹಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾದ್ ವಿಪಾಟಿತಮುಖಧರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿ ರಮುಮು ಚದುಶ್ರೇಯಾಣಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಹೇಳಿ. ಪೀಡಿತಮಜಃ ಸಹಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ಗ್ರಹಾದ್ವಿಪಾಟಿತ ಮುಖಧಾರಿಣ ಗಜೇಂದ್ರಂ ಸಂಪಶ್ಯತಾಂ ಹರಿರಮುಮು ಚದುರ್ದ್ರಯಾಣಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದಿಂದ. ಪ್ರಭುಪಾತಿದೆ. ಅನಂತರ ಗಜೇಂದ್ರನು ಅಂತಹ ಕಷ್ಟಕರವಾದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅಜನಾದ ದೇವೋತ್ತಮ ಪರಮಪುರುಷ ಹರಿಯ ಅವ್ಯಾಜ ಕರುಣೆಯಿಂದ ಕೂಡಲೇ ಗರುಡನ ಬೆನ್ನಿಂದ ಕೆಳಗಿಳಿದನು. ಆನೆಗಳ ರಾಜನನ್ನು ಮೊಸಳೆಯೊಡನೆ ನೀರಿನಿಂದ ಹೊರಗೆಳೆದನು. ಅನಂತರ ಸಕಲ ದೇವತೆಗಳ ಸಮ್ಮುಖದಲ್ಲಿ ಅವರು ನೋಡುತ್ತಿರುವಾಗಲೇ ಭಗವಂತನು ತನ್ನ ಚಕ್ರದಿಂದ ಮೊಸಳೆಯ ಮುಖವನ್ನು ಅದರ ದೇಹದಿಂದ ಕತ್ತರಿಸಿದನು. ಈ ರೀತಿಯಲ್ಲಿ ಆನೆಗಳ ರಾಜನಾದ ಗಜೇಂದ್ರನನ್ನು ಅವನು ಸಂರಕ್ಷಿಸಿದನು. ಹರೇ ಕೃಷ್ಣ. ಹೇಳಿ ನನ್ನ ಹಿಂದೆ. ಅನಂತರ ಗಜೇಂದ್ರನು ಅಂತಹ ಕಷ್ಟಕರವಾದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅಜನಾದ ದೇವೋತ್ತಮ ಪರಮಪುರುಷ ಹರಿಯು ಅವ್ಯಾಜ ಕರುಣೆಯಿಂದ ಕೂಡಲೇ ಗರುಡನ ಬೆನ್ನಿಂದ ಕೆಳಗಿಳಿದನು. ಆನೆಗಳ ರಾಜನನ್ನು ಮೊಸಳೆಯೊಡನೆ ನೀರಿನಿಂದ ಹೊರತೆಗೆದನು. ಅನಂತರ ಸಕಲ ದೇವತೆಗಳ ಸಮ್ಮುಖದಲ್ಲಿ ಅವರು ನೋಡುತ್ತಿರುವಾಗಲೇ ಭಗವಂತನು ತನ್ನ ಚಕ್ರದಿಂದ ಮುಖವನ್ನು ಮೊಸಳೆಯ ಮುಖವನ್ನು ಕತ್ತರಿಸಿದನು. ಈ ರೀತಿಯಲ್ಲಿ ಆನೆಗಳ ರಾಜನಾದ ಗಜೇಂದ್ರನನ್ನು ಅವನು ಸಂರಕ್ಷಿಸಿದನು. ಹರೇ ಕೃಷ್ಣ.
ಅನಂತರ ಈಗ ಕತ್ತರಿಸಿದನು. yes, ಅನಂತರ ಗಜೇಂದ್ರನು ಅಂತಹ ಈ ಕಷ್ಟಕರವಾದ ರೀತಿಯಲ್ಲಿ ಸ್ಥಿತಿಯಲ್ಲಿ ಕಂಡು ಹರೇ ಕೃಷ್ಣ. ಅನಂತರ ಗಜೇಂದ್ರನು ಅಂತಹ ಕಷ್ಟಕರವಾದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅದನ್ನ ದೇವೋತ್ತಮ ಪರಮಪುರುಷ ಅವನು ಹರಿಯು ಸಂರಕ್ಷಿಸಿ ಪ್ರಭುಜಿ ಅನಂತರ ಏನ್ ಮಾಡ್ತಾನೆ ಗಜೇಂದ್ರ ಅದನ್ನ ಅಜನಾದ ದೇವೋತ್ತಮ ಪರಮ ಪುರುಷನು ಪ್ರಭುಜಿ ಯಾಕೋ ರಿಪೀಟ್ ಮಾಡ್ತಾ ಇದಾರೆ ಬಹಳ. ಏನ್ ಮಾಡ್ಬೇಕು ಮಾತ್ರ? ಇಲ್ಲ ಇಲ್ಲ ಏನಿಲ್ಲ ಪ್ರಭುಜಿ, ಮ್ಯೂಟ್ ಇದ್ ಮಾಡ್ಕೊಳ್ಳಿ ಪ್ರಭುಜಿ, ನಾನು ಇದನ್ನ ಹೇಳ್ತಾ ಇಲ್ಲ. ಇಲ್ಲ ಅನಂತರ ಗಜೇಂದ್ರನು ಅಂತಹ ಕಷ್ಟಕರ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ಅಜನಾದ ದೇವೋತ್ತಮ ಪರಮಪುರುಷ ಅದೇ ಅವ್ಯಾಜ ಕೂಡಲೇ ಗರುಡನ ಬೆನ್ನಿಂದ ಕೆಳಗೆ ಇವಾಗ ನೋಡ್ತಾನೆ ಭಗವಂತ ಅವನು ಅಷ್ಟು ಕಷ್ಟಕರವಾಗಿ ಇದ್ದಾನೆ, ಕಷ್ಟಕರವಾದ ಸ್ಥಿತಿಯಲ್ಲಿದ್ದಾನೆ. ಸಾವಿರಾರು ವರ್ಷದಿಂದ ಅವನು ಮೊಸಳೆಯ ಒಂದು ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನೀಗ ನೋವಿನಲ್ಲಿದ್ದಾನೆ, ಅವನ ಆರ್ತನಾಗಿದ್ದಾನೆ. ಈಗ ಅವನು ಕಷ್ಟದಲ್ಲಿ ಈಗ ಭಗವಂತನನ್ನ ಕರಿತಾ ಇದ್ದಾನೆ. ಭಗವಂತ ಈಗ ಅದನ್ನ ನೋಡ್ಬಿಟ್ಟು ಅವನೇ ತನ್ನ ಅವ್ಯಾಜ ಕರುಣೆಯಿಂದ ಕೂಡಲೇ ಗರುಡನ ಬೆನ್ನಿಂದ ಅವನು ಕೆಳಗಿಳಿತಾ ಇದ್ದಾನೆ. ಕೆಳಗಿಳ್ಬಿಟ್ಟು ಆನೆಗಳ ರಾಜನ ಮೊಸಳೆಯೊಡನೆ ನೀರಿನಿಂದ ಹೊರಗೆ ಇಳಿತಾನೆ. ಅವನನ್ನ ಆನೆನ ಮೊಸಳೆ ಬಾಯಿಂದ ಹೊರಗಡೆ ಇಳಿತಾನೆ. ಅನಂತರ ಸಕಲ ದೇವತೆಗಳ ಅದನ್ನ ಹೊರಗಡೆ ಇಳ್ಬಿಟ್ಟು ಸಕಲ ದೇವತೆ ಸಮ್ಮುಖದಲ್ಲಿ ಅವನು ನೋಡುತ್ತಿರುವಾಗಲೇ ಭಗವಂತನು ತನ್ನ ಚಕ್ರ ಮೊಸಳೆಯ ಮುಖವನ್ನು ಅದರ ದೇಹದಿಂದ ಕತ್ತರಿಸ್ತಾ ಇದ್ದಾನೆ. ನಂತರ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಆನೆನ ಫಸ್ಟ್ ಹೊರಗಡೆ ಎಳೆದ್ಬಿಟ್ಟು ಆ ಮೊಸಳೆದು ಒಂದು ಚಕ್ರದಿಂದ ಅದರ ಇದನ್ನ ಕಟ್ ಮಾಡಿದ ಮುಖವನ್ನ ಅದರ ದೇಹದಿಂದ ಕತ್ತರಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಆನೆಗಳ ರಾಜನ ಗಜೇಂದ್ರನನ್ನು ಸಂರಕ್ಷಿಸ್ತಾ ಇದ್ದಾನೆ. ಇಲ್ಲಿ ತಿಳ್ಕೊಬೇಕು, ಈ ಹೂ ಇದಾನಲ್ಲ, ಇದು ಮೊಸಳೆ ಇದೆಯಲ್ಲ, ಇದು ಊಹು ಅನ್ನೋ ಒಂದು ಗಂಧರ್ವ ಆಗಿರ್ತಾನೆ. ಗಂಧರ್ವ ಒಂದು ಒಳ್ಳೆ ಸಿಂಗರ್, ಒಂದು ಹಾಡುಗಾರ ಆಗಿರ್ತಾನೆ, ಸಿಂಗರ್ ಆಗಿರ್ತಾನೆ. ಅವನು ದೇವಲ ಅಂತ ಹೇಳ್ಬಿಟ್ಟು ಒಬ್ಬ ಋಷಿಗೆ ಅವನು ಸ್ನಾನ ಮಾಡ್ಬೇಕಾದ್ರೆ ಅವನು ಅವರಿಗೆ ಅವಮಾನ ಅಂದ್ರೆ ಅವರ ಕಾಲನ್ನ ಎಳಿತಾನಂತೆ. ಅದಕ್ಕಾಗಿ ಅವ್ರು ಸಿಟ್ಟಿಗೆದ್ಬಿಟ್ಟು ಆ ದೇವಲ ಋಷಿಗಳು ಅವನಿಗೆ ಮೊಸಳೆ ಆಗು ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನ ಕೊಟ್ಟಿರ್ತಾರೆ. ಮತ್ತೆ ಅವನು ಕೇಳ್ದ ನಿಮಗೆ ಪರಿಹಾರ ಯಾವಾಗ ಅಂತ ಕೇಳಿದಾಗ ಅವ್ರಿಗೆ ದೇವಲ ಋಷಿಗಳು ಹೇಳ್ತಾರೆ, ನೀನು ಮುಂದೆ ಗಜೇಂದ್ರನಿಗೆ ಒಂದು ಮೋಕ್ಷ ಕೊಡುವ ಟೈಮಲ್ಲಿ ಭಗವಂತ ವಿಷ್ಣು ಬಂದು ನೀನೇ ಒಂದು ನಿನ್ನ ಶಾಪದಿಂದ ಪರಿಹಾರ ಸಿಕ್ಕುತ್ತೆ ಅಂತ ಹೇಳಿರ್ತಾರೆ. ಸೊ ಈ ಒಂದು ಊಹು ಏನಿದಲ್ಲ, ಇವನೊಬ್ಬ ಗಂಧರ್ವ, ಇವನು ಸಹ ಶಾಪಗ್ರಸ್ತ, ಅಂದ್ರೆ ಮೊಸಳೆಯೂ ಸಹ ಶಾಪಗ್ರಸ್ತ. ನೋಡಿ ಇಲ್ಲಿ ಈ ಒಂದು ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನಿಗೂ ಮೋಕ್ಷ ಆಗುತ್ತೆ, ಮತ್ತೆ ಶಾಪಗ್ರಸ್ತನಾದ ಗಂಧರ್ವ ಇವನಿದೆಲ್ಲ ಊಹುನಿಗೂ ಸಹನು ಇಲ್ಲಿ ಮೋಕ್ಷ ಸಿಕ್ಕುತ್ತೆ. ಆದ್ರಿಂದ ಇಬ್ಬರಿಗೂ ಭಗವಂತನ ಒಂದು ಕೈನಲ್ಲಿ ಸಿಗುತ್ತೆ. ಎಷ್ಟೊಂದು ಇದಲ್ವಾ. ಸೊ ನಂತರ ಅವನೇನ್ ಮಾಡ್ತಾನೆ, ಆ ಮುಕ್ತಿಯನ್ನು ಹೊಂದ್ಬಿಟ್ಟು ಅವನು ತನ್ನ ಒಂದು ಮತ್ತೆ ಧಾಮಕ್ಕೆ ತನ್ನ ಗಂಧರ್ವ ಲೋಕಕ್ಕೆ ವಾಪಸ್ ಹೋಗ್ತಾನೆ. ಇಲ್ಲಿ ನಾವು ನೋಡೋದಾದ್ರೆ ಇಬ್ಬರಿಗೆ ಒಂದು ಶರಣಾಗತಿಯನ್ನ ಇಬ್ಬರಿಗೆ ಮೋಕ್ಷವನ್ನ ಭಗವಂತ ಕೊಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಇವರೆಲ್ಲ ಶರಣಾಗತಿ ಆಗಿದ್ದಾರೆ. ಭಗವಂತನಿಗೆ ಶರಣಾಗತಿ ಆದ್ರೆ ಅಂದ್ರೆ ಅಲ್ಟಿಮೇಟ್ ಆಗಿ ನಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ ಭಗವಂತನಿಗೆ ಶರಣಾಗತಿ ಬಹಳ ಇಂಪಾರ್ಟೆಂಟ್. ನಮ್ಗೆ ಈ ಒಂದು ಅಧ್ಯಾಯದಿಂದ ನಮ್ಗೆ ಏನೇ ಒಂದು ಇದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೀತಿ ಅಥವಾ ನಾವೇನೇನ್ ತಿಳ್ಕೋಬಹುದು ಅಂತ ಹೇಳಿದ್ರೆ, ನಾವು ಯಾವ ಒಂದು ಯೋನಿಯಲ್ಲಿ ಜನಿಸಿರ್ಲಿ, ಯಾವುದೇ ಒಂದು 84 ಲಕ್ಷ ಇದೆ, ಯಾವುದೇ ಒಂದು ಯೋನಿಯಲ್ಲಿ ಜನಿಸಿರ್ಲಿ, ಅದು ಒಂದು ಇದಾಗ್ಲಿ, ಮೊಸಳೆ ಆಗ್ಲಿ, ಜಲಚರ ಪಕ್ಷಿಗಳಾಗ್ಲಿ, ಏನೇ ಆಗ್ಲಿ, ಏನಾದ್ರೂ ಸಹನು ಎಲ್ಲಾರು ಭಗವಂತನ ಒಂದು ಕರುಣೆಗೆ ಪಾತ್ರರು. ನಾವೆಲ್ಲರೂ ಇದಿದೀವಿ. ಯಾಕೆಂದ್ರೆ ನಾವೆಲ್ಲ ಅವನ ಮಕ್ಕಳಾಗಿದ್ದೀವಿ. ಅದು ಆನೆ ಆಗಿರ್ಲಿ ಅಥವಾ ಮೊಸಳೆ ಆಗಿರ್ಲಿ ಅಥವಾ ಮನುಷ್ಯರಲ್ಲಿ ಯಾರೇ ಆಗ್ಲಿ, ಎಲ್ಲಾರು ಭಗವಂತನ ಒಂದು ಕರುಣೆಗೆ ನಾವು ಪಾತ್ರರಾಗಿದ್ದೀವಿ. ಯಾಕೆಂದ್ರೆ ಅವನ ಮಕ್ಕಳಾಗಿದ್ದೀವಿ ನಾವೆಲ್ಲ. ಆದ್ರೆ ಅಲ್ಲಿ ನಾವು ಅವನ ಭಗವಂತನ ಒಂದು ಕರುಣೆ ಅಥವಾ ಅನುಗ್ರಹ ಪಡಿಬೇಕಾದ್ರೆ ಅಲ್ಲಿ ನಮ್ಮ ಪೂರ್ಣ ಶರಣಾಗತಿಯನ್ನ ನಾವು ನೋಡ್ತಾ ಇದ್ವಿ. ಇದೇ ನೀತಿ ನಮ್ಗೆ ತಿಳ್ಕೊಳ್ಬೇಕಾಗಿರೋದ್ರಿಂದ ನಮ್ಮ ಪೂರ್ಣ ಶರಣಾಗತಿ ಬೇಕು. ಭಗವಂತನಲ್ಲೇ ಒಂದು ಅಚಲ ನಂಬಿಕೆ ಬೇಕು. ಮತ್ತೆ ನಮ್ಮ ಮಿಥ್ಯಾ ಅಹಂಕಾರದಿಂದ ನೋಡಿ, ಅವ್ನು ಫಸ್ಟ್ ಇರ್ತಾನಲ್ಲ, ಅವ್ನು ಫಸ್ಟ್ ಶರಣಾಗತಿ ಆಗಿರಲ್ಲ ಅಲ್ವಾ, ಗಜೇಂದ್ರ ಇದರಲ್ಲ, ಅವನು ತಿಳ್ಕೊಂಡಿರ್ತಾನೆ ತನ್ನ ವಂಶ ಅಂದ್ರೆ ತನ್ನ ಹೆಂಡತಿ ಮಕ್ಕಳು ಬಂಧುಗಳ ಅಲ್ಲೇನೆ ಆನೆಗಳಿರ್ತಾರಲ್ಲ, ಇವರನ್ನ ತನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅದೆಲ್ಲ ಅವನಿಗೆ ಆಗಲ್ಲ ಅಂತ ಗೊತ್ತಾದಾಗ ಭಗವಂತನಿಗೆ ಶರಣ ಹೋಗ್ತಾನೆ. ಅವನಿಗೆ ಒಂದು ಶರಣಾಗತಿ ಮಾಡ್ತಾನೆ. ಆದ್ರೆ
ಅದರಿಂದ ಭಗವಂತನಲ್ಲಿ ನಾವು ಅಚಲ ನಂಬಿಕೆ ಇಟ್ಕೋಬೇಕು, ಮತ್ತೆ ಶರಣಾಗತಿ ಆಗ್ಬೇಕು, ಮತ್ತೆ ನಮ್ಮ ಮಿಥ್ಯ ಅಹಂಕಾರ ಅಂದ್ರೆ ನಾವು ನಮ್ದು ಅದು ಇದೆಯಲ್ಲ ಸಮಾಜ ಅಥವಾ ಎಲ್ಲ ಈ ಅಹಂಕಾರಗಳ ನಿತ್ಯ ಅಹಂಕಾರದಿಂದ ನಾವು ಹೊರಗಡೆ ಬರ್ಬೇಕು. ಬಂದಾಗ ನಾವು ಭಗವಂತನಿಗೆ ಒಂದು ಶರಣಾಗತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಹೊರಗಡೆ ಬರ್ಬೇಕಾಗುತ್ತೆ. ಯಾಕೆಂದ್ರೆ ಭಗವಂತ ಭಕ್ತವತ್ಸಲ, ಅವ್ನು ಗೊತ್ತಿದೆ ಭಗವಂತ ಭಕ್ತರಿಗೆ ಅವನು ಖಂಡಿತ ಎಲ್ಲಾನು ಕಾಪಾಡ್ತಾನೆ. ಆದ್ರೆ ನಮ್ಮ ಶ್ರದ್ಧೆ ಮತ್ತೆ ಅನನ್ಯವಾದ ಭಕ್ತಿ ಇರ್ಬೇಕು, ಮತ್ತೆ ಪ್ರಾಮಾಣಿಕವಾಗಿರ್ಬೇಕು ನಾವು ಅಂತ ಭಕ್ತಿ ಎಲ್ಲ ಇದ್ದಾಗ ನಮ್ಗೆ ಖಂಡಿತವಾಗಿ ಭಗವಂತ ನಮ್ಮನ್ನ ರಕ್ಷಿಸ್ತಾನೆ ಅಂತೇಳಿ ನಮ್ಗೆ ಈ ಒಂದು ಇದರಿಂದ ನಮ್ಗೆ ಗಜೇಂದ್ರನ ಒಂದು ಶರಣಾಗತಿಯ ಒಂದು ಪಾಠ ಇದೆಲ್ಲ ಪ್ರಾರ್ಥನೆ, ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಶರಣಾಗತಿ ಪ್ರಾರ್ಥನೆ, ಇದರಲ್ಲಿ ಶರಣಾಗತಿ ನಮ್ದು ತುಂಬಾ ಪ್ಯೂರ್ ಇದರಲ್ಲಿ ನಾವು ಶರಣಾಗತಿ ಆಗ್ಬೇಕು, ಮತ್ತೆ ಅಚಲವಾಗಿರ್ಬೇಕು. ಭಗವಂತ ನನ್ನನ್ನು ರಕ್ಷಿಸ್ತಾನೆ ಅನ್ನೋ ಒಂದು ಅಚಲವಾದ ನಂಬಿಕೆ ಇರ್ಬೇಕು, ದೃಢವಾಗಿರ್ಬೇಕು. ಮತ್ತೆ ಯಾವ ದೇವತೆಗಳಿಂದ ಆಗೋದನ್ನ ಕಟ್ಟಿದ ಭಗವಂತನ ಕೈಯಿಂದ ಆಗುತ್ತೆ ಅನ್ನೋದೊಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಇವೆಲ್ಲ ಇದ್ದಾಗ ನಾವು ಭಗವಂತನ ಒಂದು ಧಾಮಕ್ಕೆ, ಭಗವಂತನನ್ನ ಪಡಿಲಿಕ್ಕೆ, ಅವನ ಸಹವಾಸವನ್ನ ಪಡಿಬಹುದು ಅಂತ ಹೇಳಿ ನಮ್ಗೆ ತಿಳಿಯುತ್ತೆ. ಮತ್ತೇನಾರ ಹೇಳಲಿಕ್ಕಿದ್ಯಾ ಇದ್ರಲ್ಲಿ? ನನ್ಗೆ ಮಾತಾಜಿ ಮತ್ತೆ ಪ್ರಭುಗಳ ತರ ಹೇಳಲಿಕ್ ಬರ್ಲಿಲ್ಲ. ನಾನು ಎಷ್ಟು ಮಟ್ಟಿಗೆ ನಾನು ನ್ಯಾಯ ಕೊಟ್ಟೆ ಈ ಕ್ಲಾಸಿಗೆ, ನನಗೆ ತರಗತಿ ಗೊತ್ತಿಲ್ಲ. ಏನಾರ ತಪ್ಪುಗಳಾಗಿದ್ರೆ ಖಂಡಿತ ಕ್ಷಮಿಸಿ. ನನ್ಗೆ ಇಲ್ಲಿ ನೀವೇನಾರ ಇದ್ರೆ ಹೇಳೋದಿದ್ರೆ ಹೇಳ್ಬೋದು, ಮನಸ್ಸಿಗೆ ತಿಳಿದಿದ್ದೇನ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರು, ಧನ್ಯವಾದಗಳು. ಮಾತಾಜಿ ಅವರಷ್ಟು ನಾನು ನ್ಯಾಯ ಕೊಡಕ್ ಆಗಲ್ಲ, ನಾನು ಅದನ್ನೇ ಹೇಳಿದೆ ಮಾತಾಜಿಗೆ. ನನ್ನ ಒಂದು ಪ್ರಯತ್ನ ಅಷ್ಟೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ, ಕೃಷ್ಣ. ಅರ್ಥವಾಯ್ತು ಮಾತಾಜಿ, ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಮತ್ತೇನಾರ ಹೇಳಿಕ್ಕಿದ್ಯಾ? ಯಾರ ಹೇಳೋದಿದ್ರೆ ಹೇಳಿಲ್ಲ. ಈ ಚಾಪ್ಟರ್ ಮುಗೀತು, ಇಲ್ಲಿಗೆ 8ನೇ ಸ್ಕಂದ ಗಜೇಂದ್ರ ಶರಣಾಗತಿ ಪ್ರಾರ್ಥನೆ ಅಧ್ಯಾಯ ಮುಗೀತಲ್ಲ. ಯಾರು ಏನಾರು ಹೇಳಿಕ್ಕಿದ್ಯಾ? ಮಾತಾಜಿ, ನಾನು ಮಾತಾಜಿ ಏಕಾದಶಿ ನಾಳೆ ಇದೆನಾ? ನಾಳೆ ಮಾತಾಜಿ, ಓಕೆ ಮಾತಾಜಿ. ನಾಳೆ ಏಕಾದಶಿ. ಗೀತಾ ಜಯಂತಿ ಏಕಾದಶಿ ಎರಡು ನಾಳೆನ ಮಾತಾಜಿ? ನಾಳೆ ಎರಡು, ಗೀತಾ ಜಯಂತಿ ಏಕಾದಶಿ ಎರಡು ನಾಳೆನೆ. ಬಟ್ ಮಂಗ್ಳೂರ್ ದೇವಸ್ಥಾನದವರು ಇವತ್ತನೇ ಇದು ಮಾಡಿದ್ದಾರೆ, ಗೀತಾ ಜಯಂತಿ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ಬಿಟ್ಟು ಬೆಳಗ್ಗೆ ಎಲ್ಲ ಇದು ಭಗವದ್ಗೀತೆಯನ್ನ ಪಠಣ ಮಾಡಿದ್ದಾರೆ. ಬಟ್ ನಾಳೆನೂ ಮಾಡ್ತಾರೆ. ನಾಳೆ ಆಸ್ ಯೂಶುವಲ್ ಆಗಿ ಏಕಾದಶಿಗೆ ಇದ್ದೇ ಇದೆಯಲ್ಲ, ಬೆಳಗ್ಗೆ ಇರುತ್ತೆ. ಆದ್ರೆ ಇದು ಇವತ್ತು ಮಾತ್ರ ಟೆಂಪಲ್ ಅಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಲೈವ್ ಇತ್ತೋ ಇಲ್ಲ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಅಲ್ಲ, ಬೆಳಿಗ್ಗೆ ಮಂಗಳಾರತಿಗೆ ಅದೆಲ್ಲ ಪುಸ್ತಕ ಎಲ್ಲ ಅಲಂಕಾರ ಮಾಡಿಟ್ಟಿದ್ರು ಮಾತಾಜಿ ಅವರು. ಹೌದು ಅದು ಕಾಣಿಸ್ತಾ, ಹೌದು ಕರೆಕ್ಟ್. ಹಾ ಹೌದು, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬೆಳಿಗ್ಗೆ 4:15 ಮಾಮೂಲಿ ಮಂಗಳಾರತಿ ಮಾತಾಜಿ. 4:15 ಏನೋ ಗೊತ್ತಾಗ್ಲಿಲ್ಲ, ಆಮೇಲೆ ಮಾಡಿರ್ಬೇಕು 7:15. ಆಮೇಲೆ ಮಾಡಿದ್ದಾರೆ. ಬಟ್ ಎಲ್ಲ ಬುಕ್ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ, ಮುಂದೆ ಜೋಡಿಸಿ ಇಟ್ಟಿದಷ್ಟು ಕಾಣಿಸ್ತು ಮಾತಾಜಿ ಅಷ್ಟೇ. ನಂತರ ಮಾಡಿದ್ದಾರೆ, ನಂತರ ಮಾಡಿದ್ದಾರೆ. ಹರೇ ಕೃಷ್ಣ. ಈ ತರಗತಿ ಕ್ಲೋಸ್ ಮಾಡ್ತೀನಿ. ಹರೇ ಕೃಷ್ಣ. ಏನಾರ ತಪ್ಪುಗಳಾಗಿದೆ ಎಲ್ಲಾರು ಕ್ಷಮಿಸಿ. ಇಲ್ಲ ಮಾತಾಜಿ, ನೀವ್ ಹಂಗ ಅನ್ಕೊಳ್ಳೇಬೇಡಿ, ಚೆನ್ನಾಗೇ ಆಯ್ತು ಕ್ಲಾಸ್. ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಚೆನ್ನಾಗಿ 9 ಗಂಟೆ ಮಾಡಿದ್ದಾರೆ ಮತ್ತೆ, 9 ರಿಂದ 1 ಗಂಟೆ ಹರೇ ಕೃಷ್ಣ. ಗೀತಾ ಪಾರಾಯಣ ಲೈವ್ ಟೆಲಿಕಾಸ್ಟ್ ಮಾಡಿದ್ದಾರೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನೇಕ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ಇಂದಿನ ಎಲ್ಲ ಭಕ್ತರಿಂದ ಕಿ ಜೈ. ನಾಮಾಚಾರ್ಯ ದಾಸ್ ಠಾಕೂರ್ ಕಿ ಜೈ. ಎಲ್ಲ ಕೃಪಾಲ್ ಕಿ ಜೈ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಉಮಾ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಓ ಲತಾ ಮಾತಾಜಿ, ಹುಷಾರಿಲ್ಲ, ನನ್ಗೆ ಜ್ವರ. ಹೌದಾ? ಭಕ್ತಿ ಸದಾಚಾರ ಕ್ಲಾಸ್ ಇದೆ ನೋಡುವ ಅಂತೇಳಿ ಇಟ್ಕೊಂಡಿದ್ನಲ್ಲ ಅಂತ ಕೇಳಲಿಕ್ಕೆ ಬಂದೆ. ನೋಡಿದ್ರೆ ಅಯ್ಯೋ ಮಾತಾಜಿ, ನೀವು ಎಂತ ಅನ್ಲಕ್ಕಿ ಇವತ್ತು. ಮಾತಾಜಿ ಇಲ್ಲ, ಪ್ರಭುಜಿ ಇಲ್ಲ. ಅನ್ಲಕ್ಕಿ ಏನಿಲ್ಲ, ಭಗವಂತನ ಬಗ್ಗೆ ಯಾರು ಹೇಳಿದ್ರು ತುಂಬಾ ಚೆನ್ನಾಗಿರತ್ತೆ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ.
ಹರೇ ಕೃಷ್ಣ. ಇದೇನ್ ಈಗ ಇದಾಗ್ತಾ ಮಾತಾಜಿ ಉಂಟಾ? ಹರೇ ಕೃಷ್ಣ. ಸಾರಿ ಲೈವ್ ಇದೆ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ.